ಕೈಗೆಟಕದ ರಾಜ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ವೀಕ್ಷಕರೇ, ನೀವು ಗಮನಿಸಬಹುದು, ನಿನ್ನೆ ಕೂಡ ನಾನು ಇದರ ಬಗ್ಗೆನೇ ಚರ್ಚೆಯನ್ನು ಮಾಡಿದ್ವಿ. ಬಹಳಷ್ಟು ವಿಶ್ಲೇಷಕರು, ಪತ್ರಕರ್ತರು, ಹಾಗೆಯೇ ಎರಡು ಮುಖಂಡರು ಕೂಡ, ಎರಡು ರಾಷ್ಟ್ರೀಯ ಪಕ್ಷಗಳ ಮುಖಂಡರು ಕೂಡ ಭಾಗವಹಿಸಿದ್ರು. ಹಾಗೆಯೇ ಇವತ್ತು ನಾವು ನಮ್ಮ ಪ್ರಾದೇಶಿಕವಾಗಿ ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ಆಗ್ಬಹುದಾ ಅಥವಾ ಗುಜರಾತಿನ ಒಂದು ಅಂಕಿಅಂಶಗಳು ಯಾವ ರೀತಿಯಲ್ಲಿ ಅದಕ್ಕೆ ಒಂದಷ್ಟು ನ್ಯೂನತೆಗಳಿತ್ತ, ಕಾಂಗ್ರೆಸ್ನಲ್ಲಿ ನಿಜವಾಗಿಯೂ ಅಲ್ಲಿ ರಾಹುಲ್ ಅವರು ಮಾಡಿದಂತ ಕ್ಯಾಂಪೇನ್ ಆಗಿರಬಹುದು ಅಥವಾ ಹೇಳಿಕೆಗಳನ್ನು, ಯಾವುದೇ ದ್ವಂದ್ವ ಹೇಳಿಕೆಗಳನ್ನು ನೀಡದಂತ ಅಥವಾ ಗೋಧ್ರಾ ವಿಚಾರದಲ್ಲೂ ಕೂಡ ಯಾರು ಧ್ವನಿ ಎತ್ತಿಲ್ಲ. ಒಂದು ಕಡೆಯಲ್ಲಿ ಜಾತಿ ರಾಜಕೀಯವನ್ನು ಕೂಡ ಅಲ್ಲಿ ಮುಂದಿಟ್ಟಿದ್ದಾಗ ರಾಹುಲ್ ಅವರು ಸ್ವತಃ ಹಿಂದೂ ಅನ್ನುವಂಥ ಘೋಷಣೆಯನ್ನು ಒಂದು ಕಡೆಯಲ್ಲಿ ಕಾರ್ಯಕರ್ತರು ಕೂಡ ಅದಕ್ಕೆ ಒಲವು ತೋರ್ತಾ ಇರುವಂಥದ್ದು. ಇದು ಎಲ್ಲ ಒಟ್ಟಾರೆ ವಿಚಾರಗಳು. ಇದೆಲ್ಲಿ ಎಡವಿತು ಕಾಂಗ್ರೆಸ್ ಒಂದು ಕಡೆಯಲ್ಲಿ, ಹಾಗಾದ್ರೆ ಕೈ ತಪ್ಪಲಿಕ್ಕೆ ಏನು ಕಾರಣ? ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಎಲ್ಲಾದರೂ ವ್ಯತಿರಿಕ್ತವಾದಂಥ ಮಾಹಿತಿ ಅಥವಾ ಮುಂದಿನ ಚುನಾವಣೆಯಲ್ಲೇ ಒಂದು ಫಲಿತಾಂಶ ಕೂಡ ಬರುತ್ತಾ? ಒಟ್ಟಾರೆ ಈ ಎಲ್ಲ ವಿಚಾರಗಳ ಮಧ್ಯೆಯೂ ಕೂಡ ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳ ಎದುರಲ್ಲಿ ಹಿಂದೂ ಮಹಾಸಭಾ ಕೂಡ ಬಹಳಷ್ಟು ಪೈಪೋಟಿಯನ್ನು ನೀಡ್ತಾ ಇದೆ. ಒಂದು ಕಡೆಯಲ್ಲಿ ಈ ಬಾರಿಯೂ ಕೂಡ ಹಲವು ಕ್ಷೇತ್ರಗಳಲ್ಲಿ ಮುತಾಲಿಕ್ ಅವರ ನೇತೃತ್ವದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಯನ್ನು ನಿಲ್ಲಿಸುವಂತ ಮುಂದಾಗ್ತೈತೆ ಅನ್ನುವಂಥದ್ದು ಹೇಳಿದ್ರೆ ತಪ್ಪಾಗಲಾರದು. ಒಟ್ಟಾರೆ ಕರ್ನಾಟಕ ರಾಜ್ಯದ ಚುನಾವಣೆಯ ಅಂಕಿಅಂಶ ಮತ್ತೆ ಮುಂದಿನ ಚುನಾವಣೆಯ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಗುಜರಾತಿಗಿಂತ ಮತ್ತಷ್ಟು ಟಫ್ ಆಗಿದೆ. ಬಹಳಷ್ಟು ಇಲ್ಲಿ ಕಾರ್ಯಕರ್ತರಾಗಿರುವುದು, ಪ್ರಾದೇಶಿಕ ಪಕ್ಷಗಳು ಕೂಡ ನಿರ್ಣಾಯಕ ಮತದಾರರನ್ನು ಒಂದು ಕಡೆಯಲ್ಲಿ ಓಲೈಕೆ ಮಾಡೋದ್ರಲ್ಲಿ ನಿಪುಣರಾಗ್ತಾ ಇದ್ದಾರೆ, ಅವರ ಹಿಂದೆನೇ ಇದ್ದಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಒಟ್ಟಾರೆ ಎಲ್ಲಾ ವಿಚಾರಗಳ ವಿದ್ಯಮಾನಗಳ ಬಗ್ಗೆ ಕೂಡ ಇವತ್ತು ಚರ್ಚೆ ಮುಂದುವರಿಸ್ತೇನೆ. ನಮ್ಮ ಜೊತೆ ಕಾಂಗ್ರೆಸ್ನ BA ಮೊಹಮ್ಮದ್ ಹನೀಫ್ ಅವರಿದ್ದಾರೆ, DCA ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ವಕ್ತಾರರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೇನೆ ಹಿಂದೂ ಮಹಾ ಮುಖಂಡರಾದಂತ, ಹಿಂದೂ ಮಹಾಸಭಾದ ಮುಖಂಡರಾದಂತ ರಾಜೇಶ್ ಪವಿತ್ರನ್ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಗಮನಿಸಬಹುದು, ಈಗಾಗಲೇ ಗುಜರಾತಿನ ಒಂದು ಫಲಿತಾಂಶವನ್ನು ನೋಡಿದ್ರೆ ಹಿಂದೂ ಮಹಾಸಭಾವು ಕೂಡ ಹಿಂದುತ್ವದ ಹೆಸರಿನಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಎದುರಿಸಲಿಕ್ಕೆ ಮುಂದಾಗ್ತಾ ಇದೆ. ಒಟ್ಟಾರೆ ವಿಚಾರಗಳನ್ನು ಗಮನಿಸಿದ್ರೆ ಒಂದು ಕಡೆಯಲ್ಲಿ ಮೋದಿ ಅಲೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪ್ರತಿಬಿಂಬಿಸ್ತಾ ಇದ್ದಾರೆ. ಈ ಮೋದಿ ಅಲೆಯ ಎದುರಲ್ಲಿ ಹಿಂದೂ ಮಹಾಸಭಾದ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ಒಂದಷ್ಟು ಖಾತೆಗಳನ್ನು ತೆರಲಿಕ್ಕೆ ಸಾಧ್ಯತೆ ಇದೆಯಾ? ಮೊದಲಿಗೆ ಏನು ಎರಡು ರಾಜ್ಯಗಳಲ್ಲಿ ಗೆದ್ದಂತಹ ಮೋದಿಜಿಯವರ ಒಂದು ಏನು ಭಾಜಪ ಅಂತ ಹೇಳೋದಕ್ಕಿಂತ ಮೇಲಾಗಿ ಅದು ಮೋದಿಜಿ ಗೆಲುವು ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಹಾಗೂ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಾವು ಹಿಂದಿನಿಂದಲೂ ಕೂಡ ಇವತ್ತಿಗೂ ಕೂಡ ಕರ್ನಾಟಕದ ಎಲ್ಲ ರಾಷ್ಟ್ರೀಯವಾಗಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಕಚೇರಿಗಳಲ್ಲೂ ಕೂಡ ಮೋದಿಜಿಯವರ ಭಾವಚಿತ್ರವನ್ನು ಹಿಂದೂ ಮಹಾಸಭಾ ಹಾಕ್ಕೊಂಡಿದೆ. ನಾವು ಹಿಂದೇನೂ ಹೇಳಿದ್ವಿ, ಯಾಕಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿಯ ಒಂದು ಪ್ರಧಾನಮಂತ್ರಿ ಆಗಿರ್ಬೋದು ಈ ಕ್ಷಣ, ಅವರು ಇಡೀ ದೇಶದ ಪ್ರಧಾನಮಂತ್ರಿ ಅವರು ಯಾವುದೋ ಒಂದು ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ, ಅದು ನಿಮಿತ್ತ ಮಾತ್ರ. ಸೊ ಮೋದಿಜಿಯವರು ವ್ಯಕ್ತಿಯಲ್ಲ ಶಕ್ತಿ ಅಂತ ನಾವು ಹಿಂದೇನೂ ಹೇಳಿದ್ವಿ. ಆದರೆ ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೀವಿ, ನಾವು ಮೋದಿಜಿ ಜೊತೆ ಇದ್ದೇವೆ, UPಯ ಯೋಗಿಜಿ ಜೊತೆ ಇದ್ದೇವೆ. ಆದರೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡುವಂಥ ಪ್ರಶ್ನೆನೇ ಇರೋದಿಲ್ಲ. ಇಲ್ಲ, ಇದು ದ್ವಂದ್ವದ ವಿಚಾರ ಇಲ್ಲ. ಇದು ಹಿಂದಿನಿಂದಲೂ ಇಲ್ಲ ಸಾಧ್ಯನೇ. ನೋಡಿ, ನಾವು ಬೇರೆ ಪಕ್ಷಗಳಿಗೆ ಹೋಲಿಕೆ ಮಾಡಿದರೆ ಅವರು ಆ ಕೆಲಸ ಮಾಡ್ಬೋದು. ಆದರೆ ಹಿಂದೂ ಮಹಾಸಭಾ ಈ ದೇಶದ ಪ್ರಥಮ ಹಿಂದೂ ಸಂಘಟನೆ ಮತ್ತು ಈ ದೇಶದ ಒಂದೇ ಒಂದು ಅವತ್ತಿನಿಂದಲೂ ಇಂದಿಗೂ ಒಂದೇ ಒಂದು ಹಿಂದೂ ರಾಷ್ಟ್ರೀಯ ರಾಜಕೀಯ ಪಕ್ಷ. ಭಾರತೀಯ ಜನತಾ ಪಾರ್ಟಿಯ ಹುಟ್ಟು ಯಾವ ರೀತಿ ಪ್ರಾರಂಭ ಆಯಿತೋ ಅಲ್ಲಿಂದ ಹಿಡ್ಕೊಂಡು ಅವತ್ತು ಸಾವರ್ಕರ್ಜಿಯೇ ತಿರಸ್ಕಾರ ಮಾಡಿದಂಥ ಜನಸಂಘ ಅದು. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಎಲ್ಲೂ ಹೇಳ್ತಾ ಇಲ್ಲ. ಆದರೆ ಭಾರತೀಯ ನೋಡಿ, ಕಾಂಗ್ರೆಸ್ಸಿಗೆ ಎಲ್ಲೋ ಒಂದು ಕಡೆ ಅವರ ನಿಯತ್ತಿದೆ, ಏನು ಮುಸಲ್ಮಾನರ ಓಲೈಕೆ ಇರ್ಬೋದು, ಮತ್ತೊಂದು ಇರ್ಬೋದು, ಅದು ಅವರ ಅಲ್ಲಿ ತೋರಿಸ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೇವೆ ಅವರ ಹಿಂದೂ ವಿರೋಧಿ ಚಟುವಟಿಕೆಗಳಿರ್ಬೋದು, ನೀತಿಗಳಿರ್ಬೋದು. ಆದರೆ ಹಿಂದುತ್ವದ ಹೆಸರು ಹೇಳ್ಕೊಂಡು, ಹಿಂದುತ್ವದ ಎಜೆಂಡಾ ಅಂತಲೇ ಸ್ಯಾಫ್ರನ್ ಪಾರ್ಟಿ ಅಂತಲೇ ಹೇಳಿಸ್ಕೊಂಡು ಹಿಂದೂಗಳಿಗೆ ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ನಮ್ಮದು. ಆದ್ದರಿಂದ ಅವತ್ತಿನಿಂದಲೂ ಇವತ್ತಿನವರೆಗೂ ರಾಮ ಮಂದಿರದ ವಿಚಾರ, ರಾಮ ಮಂದಿರದ ಮೂಲ ವಕಾಲದ್ದಾರರೇ ನಾವು. ನಮ್ಮ ಅನುಪಸ್ಥಿತಿಯಲ್ಲಿ ಅವರು ವಿಚಾರ ಎತ್ಕೊಂಡ್ರು, VHP ಮತ್ತೆ ಹುಟ್ಕೊಂಡ್ತು ಎಲ್ಲ ಮಾಡ್ತು, ನಮಗೆ ಸಂತೋಷ ಇದೆ. ಸಂತೋಷ ಇದೆ. ಆದರೆ ಯಾವತ್ತೂ ಹಿಂದೂ ಮಹಾಸಭಾ ಭಗವಾನ್ ಶ್ರೀರಾಮನ ವಿಚಾರವನ್ನು ರಾಜಕೀಯವಾಗಿ ಎಳೆದಾಡಲಿಲ್ಲ. ಒಂದು ವೇಳೆ ಎಳೆದಾಡಬೇಕಾಗಿದ್ರೆ ಬಹುಶಃ ಇವತ್ತು ಅಧಿಕಾರದಲ್ಲಿ ನಾವಿರಬೇಕು.
ಯಾಕಂತ ಹೇಳಿದ್ರೆ ಅಧಿಕಾರದ ರುಚಿ ಅಲ್ಲ ಇಲ್ಲಿ. ಈ ದೇಶದಲ್ಲಿ ಮೊದಲು ಅಧಿಕಾರ ನೋಡಿದವರೇ ಹಿಂದೂ ಮಹಾಸಭಾ, ನಂತರ ಉಟ್ಕೊಂಡಿರುವಂತದ್ದು ಇವರು. ಇವ್ರಿಗೆ ನಮ್ಮ ಬೆಂಬಲ ಇದೆ. ಇಲ್ಲ, ನಾವು ಸೈಲೆಂಟ್ ನೋಡಿ, ನಾವು ಇಲ್ಲಿವರೆಗೆ ಸೈಲೆಂಟ್ ಇದ್ವಿ. ಈಗ ನಮ್ಮ ಪರಿಸ್ಥಿತಿ ತುಂಬ ಹೀನಾಯವಾಗಿದೆ. ಈ ದೇಶದಲ್ಲಿ, ಅದು ಕರ್ನಾಟಕದಲ್ಲಿ ಮೇಲಾಗಿ ಹಿಂದೂಗಳ ಸ್ಥಿತಿ ಅಂತೂ ಗಂಭೀರವಾಗಿದೆ. ಇದನ್ನು ನೋಡಿ ತೀರ್ಕೊಂಡಂಥ ಕಾರ್ಯಕರ್ತರಿರ್ಬೋದು, ಅವರು ಹಿಂದೂ ಮಹಾಸಭಾದ ಕಾರ್ಯಕರ್ತರಲ್ಲ, ಅವರು ಬಜರಂಗ್ ದಳದವರು ಇರ್ಬೋದು, ಜಾಗರಣ ವೇದಿಕೆ ಇರ್ಬೋದು, ಮತ್ತೊಂದು ಸಂಘಟನೆ ಇರ್ಬೋದು ಅಂತ ಬೇರೆ ಸಂಘಟನೆಗಳು ಹೇಳ್ಬೋದು. ಆದರೆ ಸತ್ತವರು ಯಾರಿದ್ದಾರೆ ಅವರೆಲ್ಲ ಹಿಂದೂಗಳು, ಅವರೆಲ್ಲರೂ ನಮ್ಮವರೇ. ಈ ವಿಚಾರದಲ್ಲಿ ನಾವು ಹೋಗುವಂಥವ್ರು. ಆದ್ದರಿಂದ ಅವರು ತೀರ್ಕೊಂಡಾಗ, ಅವರ ಹತ್ಯೆಯಾದಾಗ ಅದಕ್ಕೆ ಪ್ರತಿಭಟನೆಗಳು ಕೂಡ ನಾವು ಮಾಡಿದ್ದೇವೆ. ಅವರು ನಮ್ಮ ಸಂಘಟನೆಯನ್ನು ನಮ್ಮ ಪಕ್ಷದವರಾಗಿರ್ಲಿಕ್ಕಿಲ್ಲ ಬಹುಶಃ, ಆದರೆ ಅವರು ಹಿಂದೂಗಳು ಅಂತ ಅಲ್ಲಿ ಹೋಗಿದ್ದೇವೆ, ಇವತ್ತು ಹೋಗಿದೆ. ಈಗ ಇತ್ತೀಚೆಗೆ ಒಂದು ವಾರದ ಹಿಂದೆ ತೀರ್ಕೊಂಡಂಥ ಪರೇಶ್ ಮೇಸ್ತಾ ಅವರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೇವೆ. ಅಲ್ಲೂ ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ದೇವೆ. ಅಲ್ಲೂ ಕೂಡ ನಿಷ್ಠೂರವಾಗಿ ಹೇಳಿದ್ದೇವೆ, ಇದಕ್ಕೆ ಪ್ರತಿಕಾರ ನಾವು ಮಾಡೇ ಮಾಡ್ತೇವೆ. ಅದು ಕಾಂಗ್ರೆಸ್ ಇರಲಿ ಯಾಕಂದ್ರೆ ನಮಗೆ ಎರಡೂ ಪಕ್ಷಗಳು ಕೂಡ ಒಂದೇ ನಾಣ್ಯದ ಅದು ಎರಡು ಮುಖಗಳು ಅಷ್ಟೇ. ಯಾಕಂದರೆ ನಾವು ನೋಡ್ತಾ ಬಂದಿದ್ದೇವೆ. ನಿಮಗೆ ನಿರ್ದಿಷ್ಟವಾದ ಅಂಕಿ ಅಂಶಗಳೊಂದಿಗೆ ನಾನು ಹೇಳಲಿಕ್ಕೆ, ನೀವು ಕೇಳಿದ್ರೆ ನಾನು ಹೇಳಲಿಕ್ಕೆ ಸಾಧ್ಯತೆ ಇದೆ ನನ್ನಲ್ಲಿ. ಈಗಾಗಲೇ ಈ ಹೇಳಿಕೆಗಳಿಗೆ ತಾವೇನು ಹೇಳ್ತೀರಿ? ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು. ಒಂದು ಕಡೆಯಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ, ಇನ್ನೊಂದು ಕಡೆಯಲ್ಲಿ ಹಿಂದೂಗಳು ಬೇಕು ಅನ್ನುವಂಥದ್ದು ಮಾತುಗಳು. ಎರಡು ಪಕ್ಷಗಳು ಎರಡು ಅಜೆಂಡಾವನ್ನು ಇಟ್ಕೊಂಡು ಇವತ್ತು ರಾಜಕೀಯ ಮಾಡ್ತಾ ಇದೆ ಅಂತ ಅವರು ಹೇಳಿದ್ರು. ಇದು ಭಾಜಪದ ವಿಜಯ ಅಲ್ಲ, ಮೋದಿಜಿ ಅವರ ವಿಜಯ ಅಂತ. 2 ವರ್ಷಗಳಿಂದ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಾ ಇದ್ದ ಒಬ್ಬ ವಿದ್ಯಾರ್ಥಿ ಈಗ ಜಸ್ಟ್ ಪಾಸ್ ಆಗಿದ್ದಾರೆ. ಅದು ಕೂಡ ಚುನಾವಣಾ ವಿಶ್ಲೇಷಣೆ ಹೇಳ್ತಾ ಇದೆ, 9 ಸೀಟ್ನಲ್ಲಿ ಅತ್ಯಲ್ಪ ಮತದಿಂದ ಕಾಂಗ್ರೆಸ್ ಸೋತಿದೆ. ಹೊಂದಾಣಿಕೆ ಮಾಡಿಕೊಳ್ತಿದ್ದಾರೆ. ಒಂದು 20 ಸೀಟುಗಳನ್ನು ಕಾಂಗ್ರೆಸ್ ಸೋಲು ಹಾಗೆ BSP ಅಲ್ಲಿ ಚುನಾವಣಾ ತಂತ್ರ ಆಗಿದೆ. ಖಂಡಿತವಾಗಿಯೂ ಎಲ್ಲ ಸ್ಥಿತಿ, ಈಗಿನ GST ಇರಲಿ, ನೋಟು ಅಮಾನ್ಯೀಕರಣ ಇರಲಿ, ಏನೆಲ್ಲ ಮತ್ತು ವ್ಯಾಪಾರಿ ವರ್ಗಕ್ಕೆ ಆದ ತೊಂದರೆಗಳು, ಅಲ್ಲಿಯ ಮೀಸಲಾತಿ ಚಳವಳಿ, ಎಲ್ಲ ವಿಧದಲ್ಲಿ ನೋಡಿದಾಗಲೂ ಬೇರೆ ಪಕ್ಷ ಗೆಲ್ಲುವುದಕ್ಕಿಂತ ಭಾಜಪ ಅಲ್ಲಿ ಸೋಲ್ಬೇಕಿತ್ತು ಗುಜರಾತಿನಲ್ಲಿ. ಆದರೆ ಬೇರೆ ಬೇರೆ ಕಾರಣಗಳಿರ್ಬೋದು. ಪ್ರಥಮ ಹಂತದಲ್ಲಿ ಅವರಿಗೆ ಅಷ್ಟು ಮತ ಸಿಕ್ಕಿಲ್ಲ. 2ನೇ ಹಂತದಲ್ಲಿ ಈ ಪಾಕಿಸ್ತಾನದ ಒಂದು ವಿಷಯವನ್ನು ತೆಗೆದುಕೊಂಡು, ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು, ಅಥವಾ ಕಾಂಗ್ರೆಸ್ ನೇತಾರೊಬ್ಬರ ಮಾತನ್ನು ತಿಳ್ಕೊಂಡು ಅದನ್ನೊಂದು ಅವರ ಚುನಾವಣಾ ರಣತಂತ್ರವನ್ನು ಉಪಯೋಗಿಸಿದರು. ಆ ರೀತಿ ಬಂದಾಗ ಈಗ ಅವರು ಜಸ್ಟ್ ಪಾಸ್ ಆಗಿದ್ದಾರೆ. ಏನು ಬದುಕಿದ್ರೆ ಸಾಕು ಅಂತ ಹೇಳುವಂಥದ್ದು ಒಂದು ಸ್ಥಿತಿಯಲ್ಲಿ ಅಲ್ಲಿ ಅದು ಅಂತೂ ಅಲ್ಲಿಯ ವಿಜಯ ಖಂಡಿತವಾಗಿ ಭಾಜಪ ಅಥವಾ ಮೋದಿಜಿಯವರ ವಿಜಯ ಅಲ್ಲ. ವಿಜಯ ಅಲ್ಲ ಅಂತ ಒಪ್ಕೊಳ್ಳೋಣ ಗುಜರಾತ್. ಆದರೆ ಹಿಮಾಚಲ ಪ್ರದೇಶದಲ್ಲಿ ಯಾಕೆ ಬಿಟ್ಟುಕೊಟ್ರು? ಈಗ ಕೇರಳ ಇರ್ತದೆ, ಕೇರಳದಲ್ಲಿ ಕೂಡ ಒಮ್ಮೆ ಒಂದು ಪಕ್ಷ ಬರ್ತದೆ, ಇನ್ನೊಮ್ಮೆ ಇನ್ನೊಂದು ಪಕ್ಷ ಬರ್ತದೆ. ಹಾಗೆ ಸಣ್ಣ ಸಣ್ಣ ರಾಜ್ಯಗಳಲ್ಲಿ, ಮಿಜೋರಾಂ ಇರಲಿ, ಅಂಥ ಒಂದು ಸಣ್ಣ ರಾಜ್ಯಗಳಲ್ಲಿ ಹಾಗೆ ಆಗುವಂಥ ಸ್ವಾಭಾವಿಕ. ಅದರ ಬಗ್ಗೆ ಏನು ಅಷ್ಟು ಕಾಂಗ್ರೆಸ್ಸಿಗೆ ಅಲ್ಲಿ ಬರ್ತದೆ ಅಂತ ಹೇಳುವ ಇದಿರಲಿಲ್ಲ. ಅಂತೂ ಗುಜರಾತ್ನ ಮಟ್ಟಿಗೆ ಖಂಡಿತವಾಗಿ ಆಡಳಿತಕ್ಕೆ ಬರ್ಬೋದು. ಗುಜರಾತ್ ಅನ್ನುವಂಥದ್ದೇ ಒಂದು ಪ್ರತಿಷ್ಠೆಯ ಕಣ ಆಗ್ತಾ ಇತ್ತು ಕಾಂಗ್ರೆಸ್ಗೆ. ಮುಂದಿನ ದಿನಗಳಲ್ಲಿ ರಾಜ್ಯಗಳಲ್ಲಿ ಏನೂ ಇರಲಿಲ್ಲ. ಒಂದು ವೇಳೆ ರಾಹುಲ್ ಗಾಂಧಿಯ ಪ್ರಚಾರ ವೈಖರಿ ಅಲ್ಲದಿರ್ತಿದ್ರೆ ಖಂಡಿತವಾಗಿ ನೆಲ ಕಚ್ಚಿ ಹೋಗಬೇಕಿತ್ತು. ಅದು ಬಿಟ್ಟು ಕಳೆದ ಬಾರಿ 60 ಮಾರ್ಕ್ ತೆಕ್ಕೊಂಡೊಬ್ಬ ಸ್ಟೂಡೆಂಟ್ ಇವತ್ತು 78-79 ಮಾರ್ಕ್ ತೆಗೊಳ್ತಾನೆ ಅಥವಾ 80 ಮಾರ್ಕ್ ತೆಗೊಳ್ತಾನೆ ಅಂತ ಇದ್ದರೆ ಖಂಡಿತವಾಗಿ ಅದು ಅವನ ಮಟ್ಟಿಗೆ ಒಂದು ಹೆಮ್ಮೆ ವಿಷಯ. ಅದೇ ರೀತಿ ಕಳೆದ ಬಾರಿ ಜಾಸ್ತಿ ಸೀಟ್ಗಳನ್ನು ಮಾರ್ಕ್ಗಳನ್ನು ತೆಗೆದುಕೊಂಡಂಥ ಒಂದು ಭಾಜಪ ಈಗ ಕಡಿಮೆ ತೆಗೊಳ್ತದೆ, ಜಸ್ಟ್ ಪಾಸ್. ಅದು ಖಂಡಿತವಾಗಿ ಅವರಿಗೆ ಅದು ಅವರು ಒಂದು ಚುನಾವಣಾ ಫಲಿತಾಂಶದಲ್ಲಿ ಹಿಮ್ಮೆಟ್ಟಿದ್ದಾರೆ ಅಂತ ಹೇಳಬೇಕು. ಈಗಾಗಲೇ ನೀವು ಹೇಳಿದನ್ನು ಒಪ್ಕೊಳ್ಳೋಣ. ಆದರೆ ಫಲಿತಾಂಶ, ರ್ಯಾಂಕ್ ಅದೆಲ್ಲ ಹಿಮಾಚಲ ಪ್ರದೇಶಕ್ಕೆ ಯಾಕೆ ನೀವು ಹೋಲಿಕೆ ಮಾಡೋದು? ಯಾವುದೇ ಕ್ಷೇತ್ರ ಅಲ್ಲಲ್ಲ, ಹಿಮಾಚಲ ಪ್ರದೇಶದಲ್ಲಿ ಖಂಡಿತವಾಗಿಯೂ ಅಲ್ಲಿ ಗೆಲ್ಲುವಂಥ ಒಂದು ಸ್ಥಿತಿ ಇರಲಿಲ್ಲ ಈ ಸಲ. ಅಲ್ಲಲ್ಲ, ಅಲ್ಲಿ ಒಂದು ಸಣ್ಣ ಒಂದು ರಾಜ್ಯ ಮತ್ತು ಅಲ್ಲಿಯ ಆ ಒಂದು 2 ಪಕ್ಷಗಳ ಮೇಲಾಟದಲ್ಲಿ ಖಂಡಿತವಾಗಿ ಹೀಗೆ ಬರ್ತದಂತ ಹೇಳುವ ಇದು ಕಾಂಗ್ರೆಸ್ ಪಕ್ಷಕ್ಕೆ ಇರಲಿಲ್ಲ. ಅಂತೂ ಗುಜರಾತ್ನಲ್ಲಿ ಇರ್ತಿತ್ತು. ಈಗ ನಾವೆಲ್ಲ ವಿಶೇಷ ನೋಡುವಾಗ ಈ ವೋಟಿಂಗ್ ಮೆಷಿನನ್ನು ಕೂಡ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಿಸ್ಯೂಸ್ ಮಾಡಿದ್ದು ಅಂತ ಹೇಳಿ ಎಲ್ಲ ಈ ಚುನಾವಣೆಯಲ್ಲಿ ಪಾಲ್ಗೊಂಡವರೇ ನಾಯಕರು ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಎಲ್ಲ ನೋಡಿಕೊಂಡಾಗ ಖಂಡಿತವಾಗಿ ಬರುವ ಅವಕಾಶ ಇತ್ತು, ಸ್ವಲ್ಪದಲ್ಲಿ ತಪ್ಪಿ ಹೋಗಿದೆ. ಅಂತೂ ಇಷ್ಟು ಸೀಟುಗಳು ಬಂದದ್ದು, ಇಷ್ಟು ಓಟುಗಳು ಬಂದದ್ದು ಇಷ್ಟೊಂದರಲ್ಲಿ ಕೂಡ ಖಂಡಿತವಾಗಿಯೂ ನಾವು ಗುಜರಾತ್ ಪಕ್ಷದಿಂದ ತೊರೆದಿದ್ದಾರೆ ಒಂದು 15 ಶಾಸಕರು. ಅದು ಎಲ್ಲಾದ್ರೂ ನಿಮಗೆ ಎಡವಟ್ಟಾಯ್ತಾ ಗುಜರಾತ್ನಲ್ಲಿ? ಅಲ್ಲ,
ಅದು ನೋಡಿ ಫಸ್ಟ್ ನೋಡಿ ಖಂಡಿತವಾಗಿ ಅಂಥದ್ದು ಇರ್ತಿದ್ರೆ ಫಸ್ಟ್ ಫೇಸಲ್ಲೇ ಬರಬೇಕಿತ್ತು. ಫಸ್ಟ್ ಫೇಸ್ನಲ್ಲಿ ನಿರ್ಣಾಯಕ ಮತಗಳು ಹೆಚ್ಚು ಮತಗಳು ಕಾಂಗ್ರೆಸ್ಸಿಗೆ ಬಂದಿವೆ. ಸೆಕೆಂಡ್ ಫೇಸ್ಗಳಲ್ಲಿ ಆ ಒಂದು ಕಾಂಗ್ರೆಸ್ನ ಒಬ್ಬರು ನೇತಾರರೊಬ್ಬರು ಅವರ ಹೇಳಿಕೆ ಮತ್ತು ಪಾಕಿಸ್ತಾನದ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಯವರು ನೀಡಿದ ಒಂದು ಸುಳ್ಳು ಹೇಳಿಕೆ ಕಾಂಗ್ರೆಸ್ ಮಿನಿಸ್ಟ್ರುಗಳು ಭಾಜಪದ ಮಿನಿಸ್ಟ್ರುಗಳು ಎಲ್ಲ ಕೂತು ಒಂದೊಂದು ರಾಷ್ಟ್ರಗಳೊಂದಿಗೆ ಮಾತುಕತೆ ಮಾಡ್ತಾರೆ. ಅದನ್ನು ಒಳ ಒಪ್ಪಂದ ಅಂತ ಹೇಳಿಕೊಂಡು ಸುಳ್ಳು ಹೇಳಿ ಒಂದು ರಾಜಕೀಯ ಮಾಡುವಂತಹ ಒಂದು ಆ ಕೀಳ್ ದರ್ಜೆಯ ಒಂದು ರಾಜಕೀಯವನ್ನು ಅಲ್ಲಿ ಈ ಸಲ ಮಾಡಲಾಯಿತು. ಸೊ ಅದಕ್ಕೆ ತಕ್ಕದಾದ ಪ್ರತಿಕ್ರಿಯೆಯನ್ನು ನಮ್ಮ ಪಕ್ಷ ಕೂಡ ಮಾಡಿಕೊಳ್ಬೇಕಿತ್ತು. ಅದೊಂದು ಅಚಾನಕ್ ಬಂತು. ಅದರಿಂದ ಸೆಕೆಂಡ್ ಫೇಸ್ನಲ್ಲಿ ಸ್ವಲ್ಪ 60 ವರ್ಷದಲ್ಲಿ ರಾಜ್ಯಭಾರ ಮಾಡಿದವರು ಅಥವಾ ದೇಶವನ್ನೇ ಆಳಿದವರು ನೀವು, ನಿಮ್ಗೆ ಇನ್ನೂ ಕಲಿಯುವಂತ ಅಗತ್ಯತೆ ಇದೆಯಾ? ಪಾಠಗಳು ಕಲಿಬೇಕಾದಂತ ಅಗತ್ಯತೆ ಇದೆಯಾ? ನೋಡಿ, ನಿನ್ನೆ ಮೊನ್ನೆ ಬಂದ 10 ವರ್ಷ 15 ವರ್ಷದವರ ಹತ್ರ ಕಲಿಬೇಕಾಗಿದೆಯಾ? ಒಳ್ಳೆಯ ರಾಜಕಾರಣ ಮಾಡುವವರೊಟ್ಟಿಗೆ ಒಳ್ಳೆಯದೇ ಅವರು ಆಲೋಚನೆ ಮಾಡ್ತಾರೆ. ಆದರೆ ಭಾಜಪ ಏನೂ ಮಾಡಲಿಕ್ಕೆ ಈಗ ನಾವು ಸೋತು ಹೋಗ್ತಂಥ ದಿಸೆಯಲ್ಲಿ ಏನೋ ಸುಳ್ಳಿನ ರಾಜಕೀಯವನ್ನು ಮಾಡಿತ್ತು. ಸೊ ಅದನ್ನು ನಾವು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ಮತ್ತು ಅಥವಾ ಹಾಗೆ ಅವಳು ಮಾಡಬಾರ್ದಿತ್ತು. ಇದು ರಾಜಕೀಯದ ಒಂದು ಒಳ್ಳೆಯ ರಾಜಕೀಯ ದಿಸೆ ದಿಕ್ಕು ಅಲ್ಲ ಅಂತ ಹೇಳಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು ಮಾತ್ರ ಬೇಕು ಅನ್ನುವಂತ ರೀತಿಯಲ್ಲಿ ರಾಜೇಶ್ ಪವಿತ್ರನ್ನು ಹೇಳಿದ್ರು. ಅವರು ತುಷ್ಟೀಕರಣ ಮಾಡ್ತಾರೆ ಕಾಂಗ್ರೆಸ್ನವರು, ಅದೆಲ್ಲ ತಪ್ಪು ತಿಳುವಳಿಕೆ. ಅವರು ಹಿಂದೂ ಮಹಾಸಭಾದವರು ಹಿಂದುತ್ವದ ಬಗ್ಗೆ ವಿಚಾರದ ಬಗ್ಗೆ ಹಿಂದೂಗಳ ಒಂದು ಯಾವುದು ತೊಂದರೆ ಆದ ಕೂಡಲೇ ಅವರು ಧ್ವನಿ ಎತ್ತಾರೆ. ನೋಡಿ, ಅದು ತಪ್ಪು ತಿಳುವಳಿಕೆ. ಈಗ ನೀವು ಈ ಒಂದೊಂದು ರಾಜ್ಯದಲ್ಲಿ MLAಗಳು MLCಗಳು ಯಾರು? ಬಹುಸಂಖ್ಯಾತರು. ಅಧಿಕಾರಿಗಳು ಯಾರು? ಬಹುಸಂಖ್ಯಾತರು. ಮುಖ್ಯಮಂತ್ರಿಗಳು ಯಾರು? ಬಹುಸಂಖ್ಯಾತರು. ಪ್ರಧಾನಮಂತ್ರಿಗಳಾಗಲಿ, ರಾಜ್ಯಪಾಲರಾಗಲಿ, ಜಡ್ಜಿಗಳಾಗಲಿ ಎಲ್ಲರೂ ಬಹುಸಂಖ್ಯಾತರು. ತುಷ್ಟೀಕರಣ ಮಾಡುವ ಪ್ರಶ್ನೆ ಇಲ್ಲಿ ಬರ್ತದೆ. ನೋಡಿ, ಒಂದು 15ರಿಂದ 18% ಭಾರತದಾದ್ಯಂತ ಮುಸ್ಲಿಮರು ಇರ್ಬೋದು, ಹಾಗೆ ಒಂದು 3-4% ಕ್ರಿಶ್ಚಿಯನ್ರು ಇರ್ಬೋದು, ಸಿಖ್ಖರು ಇರ್ಬೋದು, ಹೀಗೆ ಬೇರೆ ಬೇರೆ ಅಲ್ಪಸಂಖ್ಯಾತರು ಇರ್ಬೋದು. ಅವರವರ ಜನಸಂಖ್ಯೆಗಿಂತ ನೀವೇನಾದರೂ ಜಾಸ್ತಿ ಕೊಟ್ಟರೆ ಖಂಡಿತವಾಗಿ ತುಷ್ಟೀಕರಣ ಅಂತ ಹೇಳ್ಬೋದು. ನೀವು ಕರ್ನಾಟಕದಲ್ಲಿ 14% ಮುಸ್ಲಿಮರಿದ್ದಾರೆ, 4% ರಿಸರ್ವೇಷನ್ ಅವರಿಗೆ ಕೊಟ್ಟಿದ್ದೀರಿ. ಇನ್ನು ಜನರಲ್ ಇದರಲ್ಲಿ ಒಂದು 0.5% ಬರ್ಬೋದು. 14% ಅವರಿಗೆ 4% ರಿಸರ್ವೇಷನ್ ಮತ್ತು 0.5% ಜನರಲ್ಲಿ ಕೊಟ್ಟು 4.5% ಕೊಟ್ಟಾಗ ನೀವು ಹೇಗೆ ತುಷ್ಟೀಕರಣ ಅಂತ ಹೇಳ್ತೀರಿ? ಸೊ 14ರವರೆಗೆ 15 ಕೊಟ್ಟರೆ ಖಂಡಿತವಾಗಿ ಹೇಳ್ಬೋದು. ಸೊ ಅದವ್ರು ತಪ್ಪು ತಿಳುವಳಿಕೆ ಅಷ್ಟೇ. ಅಂಕಿ ಅಂಶಗಳು ಯಾರು ಎಷ್ಟು ಕೊಟ್ಟಿದ್ದಾರೆ ಈ ಪ್ರಶ್ನೆಗಿಂತ ನಾವು ನಡೆದು ಬಂದ ದಾರಿ ನೋಡಿದರೆ ಕೂಡ ಇವತ್ತು ಸರ್ಕಾರಗಳು ಈ ಲಜ್ಜೆಗೆಟ್ಟ ರಾಜಕಾರಣದಿಂದನೇ ಇವತ್ತು ರಾಜ್ಯದಲ್ಲಿ ನಡೆಯುವಂಥ ಏನು ಅಹಿತಕರ ಘಟನೆಗಳಿರ್ಬೋದು, ಎಲ್ಲೂ ಅಹಿತಕರ ಘಟನೆಗಳು ಹಿಂದೂಗಳಿಂದ ನೋಡಿ. ನಾನು ಭಾಜಪದ ಪರವಾಗಿಯೂ ಇಲ್ಲ, ವಿರೋಧವಾಗಿಯೂ ಇಲ್ಲ, ಕಾಂಗ್ರೆಸ್ ಪರವಾಗಿಯೂ ಇಲ್ಲ, ವಿರೋಧವಾಗಿಯೂ ಇಲ್ಲ. ಆದರೆ ವಿರೋಧ ಇದ್ದೇನೆ ಎಲ್ಲಿ? ಹಿಂದೂ ವಿರೋಧಿ ಚಟುವಟಿಕೆಗಳು ಅದು ಕಾಂಗ್ರೆಸ್ ಮಾಡಲಿ, ಭಾರತೀಯ ಜನತಾ ಪಾರ್ಟಿ ನಮಗೆ ಎಲ್ಲೂ ಸಮ. ನಾವೆಲ್ಲ ಹಿಂದೂ ಒಂದು ಬಂಧು ಅಂತ ನಾವು ಹೇಳೋರು. ಹಿಂದೂ ಅಂದ ತಕ್ಷಣ ನಾವು ಯಾವಾಗಲೂ ಕೂಡ ಈ ದೇಶದಲ್ಲಿ ಮುಸಲ್ಮಾನರನ್ನು ಓಡಿಸುವಂಥದ್ದು, ಕ್ರೈಸ್ತರನ್ನು ಓಡಿಸುವಂಥದ್ದು ಮಾತೇ ಆಡಿಲ್ಲ. ನಾವೆಲ್ಲ ಒಟ್ಟಿಗೆ ಬದುಕುವಂಥದ್ದು ಅದು ಯಾವಾಗಲೂ ಮಾಡಬೇಕಾಗಿತ್ತು. ನೋಡಿ ಮುತಾಲಿಕ್ ಅವರು ನೋಡಿ ಮುತಾಲಿಕ್ ಜಿ ಅವರು ಶ್ರೀರಾಮ್ ಸೇನೆಯ ಒಂದು ಜವಾಬ್ದಾರಿ ಇಟ್ಕೊಂಡು ಹೋಗುವವರು. ಅವರ ಒಂದು ಅನಿಸಿಕೆ ಬೇರೆ ಇರೋದು. ಮುತಾಲಿಕ್ ಜಿ ಅವರ ಅನಿಸಿಕೆಗೂ ಹಿಂದೂ ಮಹಾಸಭಾದ ಏನು ವಿಚಾರಧಾರೆಗಳಿದೆ ಇದು ಬಹುಶಃ ಹಿಂದುತ್ವವಾದ ಒಂದೇ ಇರಬಹುದು, ಆದರೆ ಅವರವರ ಒಂದು ತಂತ್ರಗಾರಿಕೆ ಬೇರೆ ಇರ್ಬೋದು, ಅವರ ಯಾವ ವಿಚಾರ. ಯಾಕಂತೇಳಿ ಮುತಾಲಿಕ್ ಜಿ ಅವರು ಈ ಹಿಂದೆ ಕೂಡ ಭಾಜಪದಕ್ಕೂ ಹೋಗಿದ್ರು ಅಲ್ವಾ. ಈಗ ಮತ್ತೆ ಅವರ ಮುಂದಿನ ನಡೆ ಏನು ನಮಗೂ ಗೊತ್ತಿಲ್ಲ. ನಾವು ಅದು ಕೇಳೋದು, ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನೋಡಿ, ಎರಡು ರೀತಿಯ ರಾಜಕಾರಣ ಇದೆ. ಏನು ಅಂತ ಹೇಳಿದರೆ, ಅಧಿಕಾರಕ್ಕೋಸ್ಕರ ಹಿಂದುತ್ವ ಇದೆಯಲ್ಲ ಅದನ್ನು ನಾವು ಒಪ್ಕೊಳ್ಳಲ್ಲ. ಹಿಂದುತ್ವಕ್ಕೋಸ್ಕರ ಅಧಿಕಾರ ಇದೆಯಲ್ಲ ಅದು ನಾವು. ಸೊ ನಮ್ಮನ್ನು ಮೀರಿಸು, ನಾವು ಸುಮ್ಮನಿದ್ದೀವಿ ಅಷ್ಟೇ. ನಮ್ಮಲ್ಲಿ ಶಕ್ತಿ ಇಲ್ಲ ಅಂತಲ್ಲ. ಅವಶ್ಯಕತೆ ಬಂದಾಗ ಈ ಬರುವಂಥ ಚುನಾವಣೆಯಲ್ಲಿ ಹಿಂದೂ ಮಹಾಸಭೆ ಏನು ಅಂತ ಬಹುಶಃ ಕಾಂಗ್ರೆಸ್ಸಿಗೂ ಗೊತ್ತಾಗತ್ತೆ. ಈಗ ಏನು ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳುವಂಥ ಭಾರತೀಯ ಜನತಾ ಪಾರ್ಟಿಗೆ ಗೊತ್ತಾಗತ್ತೆ. ನಾವೆಲ್ಲೂ ಸೋಲಿಸುವಂಥದ್ದಲ್ಲ. ಹಿರಿಯರು ಹೇಳಿದ್ದಾರೆ, ನಿಮ್ಮ ತಲೆಗೆ ನಿಮ್ಮ ಕೈ ಅಂತ. ಇವತ್ತು ಸಮಸ್ಯೆ ಹಿಂದೂಗಳಿಗಾಗಿದೆ. ನಮ್ಮ ರಕ್ಷಣೆ ನಾವು ಮಾಡಬೇಕು ಅಲ್ವಾ. ಇವರು ಹೇಳಿದ್ರು ಬಹುಸಂಖ್ಯಾತರು ಅದು, ಆಗ ಇವರನ್ನು ಯಾಕೆ ಇವರು ಇನ್ನೂ ಅಲ್ಪಸಂಖ್ಯಾತರು ಅಂತ ಕರ್ಕೊಳ್ತಾರೆ? ಸಂವಿಧಾನದಲ್ಲಿ 5% ಕೆಳಗಿದ್ದವರು ಮಾತ್ರ ಅಲ್ಪಸಂಖ್ಯಾತರು. ಇನ್ನೂ ಯಾಕೆ ಅಲ್ಪಸಂಖ್ಯಾತರು? ಈಗ ಇವತ್ತು ಕೂಡ ಕಾನೂನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕು ಒತ್ತಾಯ ಮಾಡೋರು ನಾವು. ಅದು ಬೇಡ ಅಂತ ಹೇಳೋರು ಕಾಂಗ್ರೆಸ್ಸಿಗರೋ ಅಥವಾ ಮುಸಲ್ಮಾನರು ಅಂತ ಅವರವರು ಆಲೋಚನೆ ಮಾಡಬೇಕು. ನಾನು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆದರೆ ಇವತ್ತು ನಮಗೆ
ಒಂದು ಮದುವೆ 2 ಮಕ್ಕಳು ಇದ್ರೂ ಇದೆ, ಇಲ್ಲೂ ಇಲ್ಲ, ಹಾಗೆಲ್ಲ ಅಲ್ಲ. ಇಲ್ಲಿ ಕೆಲವರು 5 ಮಕ್ಕಳು ಇರ್ತಾರೆ, 5 ಮದುವೆ 25 ಮಕ್ಕಳು ಆಗುವಾಗಲೂ ಕಾಂಗ್ರೆಸ್ಗಾಗಲಿ ಬೇರೆಯವ್ರಿಗೂ ನೋವಾಗಲ್ಲ. ನಾವು ಮಾತಾಡಿದಾಗ ನೋವಾಗತ್ತೆ, ನಾವು ಮಾತಾಡಿದರೆ ಅದು ಕೋಮುವಾದ ಆಗತ್ತೆ. ಇವತ್ತು ಕೋಮುವಾದ ಅಂತ ಹೇಳಿ ಏನು ಕೋಮು ಅಂದರೆ ಏನು? ಒಂದು ಪಂಗಡವನ್ನು ಓಲೈಕೆ ಮಾಡುವಂಥ ನಾವು ಯಾವತ್ತೂ ಮಾಡಿಲ್ಲ. ನಾವು ಇವತ್ತು ಆ ರೀತಿ ಇದ್ದಿದ್ರೆ 5 ವರ್ಷ UP ಯಲ್ಲಿ ಗೆದ್ದಿರೋರು ಯಾರು? ಯೋಗಿ ಆದಿತ್ಯನಾಥ್ ಅವರು ಕಾರಣಾಂತರದ BJPಯಲ್ಲಿ ಇರ್ಬೋದು, ಆದರೆ ಇವತ್ತು ನಾವು ಎದೆತಟ್ಟಿ ಹೇಳ್ತೇವೆ ಅವರು ನಮ್ಮವರು ಅಂತ. ನಾವು ಮೋದಿಜಿಯನ್ನು ಒಪ್ಕೊಳ್ತೇವೆ ನಮ್ಮ ಪ್ರಧಾನಮಂತ್ರಿ ಅಂತ. ಆದರೆ ನಾವು ಆ ರೀತಿ ಆಲೋಚನೆ ಮಾಡುತ್ತಿದ್ರೆ ನಾವೆಲ್ಲ ಒಂದು ಹಿಂಬದಿಯಿಂದ ಕಾಂಗ್ರೆಸ್ ಜೊತೆ ಒಪ್ಪಂದನೋ ಅಥವಾ ಬೇರೆ ಯಾರ ಜೊತೆ ಒಪ್ಪಂದ ಮಾಡ್ಬೋದು. ನಾವು ಸರಾಸಗಟವಾಗಿ ತಳ್ಳಿ ಹಾಕ್ತೇವೆ. ಹಿಂದೂ ಮಹಾಸಭಾ ಹಿಂದುತ್ವದ ವಾದದಲ್ಲೇ ಮುಂದುವರಿಯೋದು. ರಾಜೇಶ್ ಅವರೇ, ಒಂದು ಪ್ರಶ್ನೆ, ಯಾಕಂದ್ರೆ ಈಗಾಗಲೇ ನೀವು ಗಮನಿಸಬಹುದು ಹಿಂದೂ ಮಹಾಸಭಾದಿಂದಲೇ ಇರುವಂತ ನಾಯಕರು, ಪ್ರಭಾವಿ ನಾಯಕರು ಆದಿತ್ಯನಾಥರು ಅಂತ ಹೇಳ್ತಾ ಇದೆ. ಎಸ್, ಹಾಗಾದ್ರೆ ತರಬೇತಿಯ ಒಂದು ಕೇಂದ್ರ ಆಗ್ತಾ ಇದೆ ಹಿಂದೂ ಮಹಾಸಭಾ ಅನ್ನುವಂಥದ್ದು. ಬಿಜೆಪಿಗೆ ಅದನ್ನು ವಲಸಿಗರಾಗಿ ಅವರು ಬಳಸ್ತಾ ಇದ್ದಾರೆ. ಯಾರನ್ನು ವಲಸಿಗರನ್ನಾಗಿ ಗಮನಿಸಬಹುದು. ಆದಿತ್ಯನಾಥ್ ಅವರು ನಿಮ್ಮೊಟ್ಟಿಗೆ ಇರ್ತಾ ಇದ್ರೆ ಹಾಗಾದ್ರೆ ನಿಮ್ಮದೇ ರಾಜ್ಯ ಆಗ್ತಾ ಇತ್ತು ಒಂದು ಕಡೆಯಲ್ಲಿ, ನೀವೇ ಆಳ್ವಿಕೆ ಅಥವಾ ನಿಮ್ಮದೇ ಒಂದು ಪಕ್ಷವನ್ನು ಅಲ್ಲಿ ಪ್ರಜಾತಂತ್ರದಲ್ಲಿ ತರಬಹುದಿತ್ತು. ಹಾಗಾದ್ರೆ ಟ್ರೈನಿಂಗ್ ಸೆಂಟರ್ ಆಗ್ತಾ ಇದೆಯಾ ಹಿಂದೂ ಮಹಾಸಭಾ ಅನ್ನುವಂಥದ್ದು? ಇವತ್ತು ಶಿಸ್ತು ಏನು ಅಂತ, ಶಿಸ್ತಿನ ಪಕ್ಷ ಅಂತ ಏನು ಕರೆಸ್ಕೊಳ್ತಾ ಇದೆ, ಟ್ರೈನಿಂಗ್ ನಾವಲ್ಲ, ನಮ್ಮಿಂದ ಪಡ್ಕೊಂಡು ಅವ್ರು ಮುಂದೆ ಹೋಗಿರುವಂಥದ್ದು. ಆದರೆ ಟ್ರೈನಿಂಗ್ ಯಾವುದರಲ್ಲಿ ಅಂತ ಹೇಳಿದರೆ, ಇವತ್ತು ಒಂದು ಸುಭದ್ರ ಸರ್ಕಾರ ನೀಡುವಲ್ಲಿ, ದೇಶದಲ್ಲಿ ಇಡೀ ರಾಷ್ಟ್ರವನ್ನು, ಇಡೀ ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಇಡೀ ಬೇರೆ ಬೇರೆ ದೇಶಗಳ ಗಮನವನ್ನು ಸೆಳೆಯುವಲ್ಲಿ ಪಾತ್ರ ಮಾಡಿರುವಂಥದ್ದು ಯಾರು? ಮೋದಿಜಿಯವರು. ಅಂಥ ವ್ಯಕ್ತಿತ್ವವನ್ನು ನಾವು ಆರಾಧಿಸ್ತೇವೆ. ಆದರೆ ಭಾರತೀಯ ಜನತಾ ಪಾರ್ಟಿ ಇತರರನ್ನು ಇದೆಯಲ್ಲ, ಅದನ್ನು ನಾವು ಒಪ್ಕೊಳ್ಳೋದಿಲ್ಲ. ಯೋಗಿಜಿಯವರು ನಮ್ಮ ನಾಯಕರು. ಇವತ್ತು ಅವರಲ್ಲಿರಲಿ ಎಲ್ಲಿ ಇರಲಿ, ಇವತ್ತು ರಾಮ ಮಂದಿರದ ಒಂದು ಕನಸು ಇನ್ನೂ ನಮಗೆ ಆಗತ್ತೆ ಅಂತ ಇದ್ದರೆ ಅದು ಯೋಗಿಜಿಯಿಂದ ಮಾತ್ರ ಸಾಧ್ಯ ಹೊರತು ಭಾರತೀಯ ಜನತಾ ಪಾರ್ಟಿ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾ ಇದ್ದರೆ ಬಹುಶಃ ನಾವು ಅದನ್ನು ಇನ್ನೂ ಕೂಡ ನಾವು ಅವರ ಹತ್ರನೂ ಮೊನ್ನೆನೂ ಬಂದಾಗ ನಾವು ವಿನಂತಿಯನ್ನು ಮಾಡಿದ್ದೇವೆ. ಮಂದಿರ್ ಬನಾಯಂಗೆ ಅದು ಒಪ್ಕೊಳ್ತೇವೆ, ನಮ್ಗೆ ಗೊತ್ತಿದೆ. ಅದು ಅಡ್ವಾಣಿಜಿಯವರು ಹೇಳಿದರು, ಅದಕ್ಕೆ ತಕ್ಕ ಅನುಭವಿಸಿದರು. ಪ್ರಧಾನಮಂತ್ರಿ ಆಗಬೇಕಿತ್ತಲ್ಲ. ಭಗವಾನ್ ರಾಮನ ಹೆಸರಲ್ಲಿ ಇವತ್ತು ನಾಳೆ ಮೋದಿಜಿಯು ಕೂಡ ರಾಮನ ಹೆಸರಲ್ಲಿ ನಾಟಕ ಮಾಡಿದರೆ ಅಟಲ್ ಬಿಹಾರಿ ವಾಜಪೇಯಿ ಇವರು ಏನು ಜೀವಂತ ಶವವಾಗಿದ್ದಾರೆ, ಅವರು ಇದ್ದು ಇಲ್ದಂಗಿದ್ದಾರೆ ಅವರು. ಆ ರೀತಿಯ ಪರಿಸ್ಥಿತಿ ಬರ್ಬೋದು. ಆದ್ದರಿಂದ ಆ ಭಗವಂತನ ಹೆಸರಲ್ಲಿ ಮೋಸ ಮಾಡ್ಲಿಕ್ಕೆ ಹಿಂದೂ ಮಹಾಸಭಾ ಯಾರನ್ನೂ ಬಿಟ್ಟಿಲ್ಲ, ಬಿಡೋದಿಲ್ಲ. ಮಾಡಿದವರು ಶಿಕ್ಷೆ ಆಗಿದೆ. ಎಸ್ ರಾಜೇಶ್ ಅವರೇ, ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೈಗೆಟಕದ ರಾಜ್ಯ ಇದರ ಬಗ್ಗೆ ಮಾತಾಡ್ತಿದ್ವಿ. ಎಸ್, ಈಗಾಗಲೇ ನಾವು ಗಮನಿಸೋದಾದ್ರೆ ರಾಜ್ಯದ ರಾಜಕೀಯದಲ್ಲಿ ಯಾವ ರೀತಿಯ ಬದಲಾವಣೆಗಳು ತರಬಹುದು ಅನ್ನುವಂಥದ್ದು. ಈಗಾಗಲೇ ಹಿಂದೂ ಮಹಾಸಭಾ ಕೂಡ ಹಿಂದುತ್ವದ ಹೆಸರಿಲ್ಕೊಂಡು ಒಂದು ಕಡೆಯಲ್ಲಿ ರಾಜಕಾರಣದತ್ತ ಮುಖ ಮಾಡ್ತಾ ಇದೆ ಅನ್ನುವಂಥದ್ದು. ಬಿಜೆಪಿ ಯಾವ ರೀತಿಯಲ್ಲಿ ಹಿಂದೂಗಳಿಗೆ ದ್ರೋಹ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಎಲ್ಲ ವಿಚಾರಗಳು ಈ ಬಾರಿ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಇದಕ್ಕೆ ಒಂದಷ್ಟು ಹೊಡೆತ ಆಗಿರಬಹುದು, ಎಲ್ಲವನ್ನು ನೀಡುವಂಥ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಈಗಾಗಲೇ ಬಹಳಷ್ಟು ವಿಶ್ಲೇಷಕರ ಮಾಹಿತಿಯ ಪ್ರಕಾರ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಬಹುಮತ ಸಾಬೀತು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಪಕ್ಷೇತರ ಅಥವಾ ಇನ್ನಿತರ ಪ್ರಾದೇಶಿಕ ಪಕ್ಷಗಳ ಒಲವು ಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಹಾಗಾದ್ರೆ JDS ಕಿಂಗ್ ಮೇಕರ್ ಆಗ್ಬೋದಾ ಅಥವಾ ಹಿಂದೂ ಮಹಾಸಭಾ ಆಗ್ಬೋದಾ, ಇನ್ಯಾವುದೋ ಪಕ್ಷಗಳು ಇಲ್ಲಿ ಕಿಂಗ್ ಮೇಕರ್ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಉಳಿದಿರುವಂಥದ್ದು. ಎಸ್, ಇದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ. ಎಸ್, ಈಗಾಗಲೇ ಗಮನಿಸಬಹುದು ಅತಂತ್ರ ಸ್ಥಿತಿಯಲ್ಲಿ ಕರ್ನಾಟಕ ಆಗತ್ತೆ. ನೀವು ಹೇಳಿದಾಗನೇ ಗುಜರಾತಿನ ಫಲಿತಾಂಶ ಇಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಒಪ್ತೀರಿ ನೀವು. ಆದ್ರೆ ಆ ಪರಿಸ್ಥಿತಿಗೂ ಅನುಗುಣವಾಗಿ ನಿಮಗೂ ಇಲ್ಲ ಬಹುಮತ, ಬಿಜೆಪಿಗೂ ಬಹುಮತ ಬರೋದಿಲ್ಲ. ಇಲ್ಲಿ ಕಿಂಗ್ ಮೇಕರ್ ಆಗುವಂಥದ್ದು JDS ಅನ್ನುವಂಥದ್ದು. ಇದನ್ನು ಒಪ್ಕೊಳ್ತೀರಾ? ನೋಡಿ, ಇಲ್ಲಿ ಮತಪತ್ರ ಉಪಯೋಗಿಸಿದರೆ ಕರ್ನಾಟಕ ಚುನಾವಣೆಯಲ್ಲಿ ಖಂಡಿತವಾಗಿ ಒಂದು 140ರಿಂದ 150 ಸೀಟುಗಳು ಕಾಂಗ್ರೆಸ್ ಖಂಡಿತವಾಗಿ ಬರ್ತದೆ ಅಂತ ನನ್ನ ಅಭಿಮತ. ಯಾಕೆಂತ ಹೇಳಿದ್ರೆ ಮತಯಂತ್ರ ಆಗೋದಿಲ್ಲ. ಏನಾಗಿದೆ ಅಂತ ಹೇಳಿದ್ರೆ ಮತಯಂತ್ರ ಅದು ಒಂದು ಅದನ್ನು ರಾಂಗ್ ಸಿಸ್ಟಮ್ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನು ದುರುಪಯೋಗ ಪಡಿಸಲಾಗ್ತಾ ಇದೆ ಅಂತ ಹೇಳುವಂಥದ್ದು. ಮತಪತ್ರದಲ್ಲಿ ಅಷ್ಟಾಗಿ ಅದನ್ನು ದುರುಪಯೋಗ 1-2% ಏನಾದ್ರೂ ವ್ಯತ್ಯಾಸ ಇದ್ರು 98% ಮತಪತ್ರ ಅದನ್ನು ಒಪ್ಕೊಳ್ಳೋಣ. ಆದ್ರೆ ಮತ ಹಾಕುವವರೇ ಎಲ್ಲಾದ್ರೂ ಮಿಸ್ಯೂಸ್ ಮಾಡ್ತಾರೆ ನೋಡಿ, ಅಂತದ್ದು ಆಗುದಿಲ್ಲ. ಈಗ ಅಮೆರಿಕ ಆಗ್ಲಿ, ಜರ್ಮನಿ ಆಗ್ಲಿ, ಅಲ್ಲಿ ಎಲ್ಲ ಮತಪತ್ರ ಮೊದಲು ಯೂಸ್ ಮಾಡಿದವರು ಈಗ ಮತಪತ್ರಕ್ಕೆ ಬಂದಿದ್ದಾರೆ.
ಸೊ ಅದರಿಂದ ಒಂದನ್ನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನೆಕ್ಸ್ಟ್ ಇಲೆಕ್ಷನ್ನಲ್ಲಿ ಮತಪತ್ರವನ್ನೇ ಉಪಯೋಗಿಸಬೇಕಂತ ಹೇಳಿ ಚುನಾವಣಾ ಆಯೋಗವನ್ನು ಒತ್ತಾಯಿಸ್ತಾರೆ. ಇನ್ನು ಎರಡನೇದು, ಇಲ್ಲಿ BJPಗೆ ಯಡಿಯೂರಪ್ಪ ಬಿಟ್ಟರೆ ಬೇರೊಬ್ಬರು ನೇತಾರರಿಲ್ಲ, ಅವರೊಳಗೆ ಕಚ್ಚಾಟ ಇದೆ. ಬೇರೆ JDS ಅದು ಇನ್ನೂ ಆ ಒಂದು ಪಿಕಪ್ ಮಾಡಿಲ್ಲ. ಮತ್ತು ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ 98% ಪ್ರಣಾಳಿಕೆಯನ್ನು ಅದನ್ನು ಹಾಗೆ ಜನರಿಗೆ ತಲುಪಿಸಿದೆ. ಅಲ್ಲದೆ ಬೇರೆ ಬೇರೆ ಚುನಾವಣಾ ಪ್ರಣಾಳಿಕೆ ಹೇಳದ ಎಷ್ಟೋ ಕಾರ್ಯಕ್ರಮ ಕೂಡ ಮಾಡಿಕೊಟ್ಟಿದೆ. ಆದರೆ ಕೇಂದ್ರ ಸರ್ಕಾರ ಚುನಾವಣಾ ಪ್ರಕರಣ ಏನು ಹೇಳಿದೆ ಅದರ 2% ಕೂಡ ಮಾಡಿಲ್ಲ. ಸೊ ಯಾವ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ತಾನು ಹೇಳಿದ್ದನ್ನು ಮಾಡಲಿಲ್ಲವೋ, ಮತ್ತು ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಯಾವುದನ್ನು ಮಾಡಿ ಅದಕ್ಕಿಂತ ಮೀರಿ ಮಾಡಿದೆಯಾ, ಜನರು ಖಂಡಿತವಾಗಿ ಜನರಿಗೆ ಬೇಕಾದ್ದು ಅವರ ಹೊಟ್ಟೆ ಬಟ್ಟೆ ಮತ್ತು ಉದ್ಯೋಗ, ಶಿಕ್ಷಣ, ಅದಕ್ಕೆ ಬೇಕಾದಷ್ಟು ಕಾಂಗ್ರೆಸ್ ಪಕ್ಷ ಚಿಂತಿಸಿದೆ ಮತ್ತು ಕಾಂಗ್ರೆಸ್ ಸರ್ಕಾರ ಆ ದಿಸೆಯಲ್ಲಿ ಕೆಲಸ ಮಾಡಿದೆ. ಆದರೆ ಖಂಡಿತವಾಗಿ ಮತದಾರರು, ಕರ್ನಾಟಕದ ಮತದಾರರು ಕಾಂಗ್ರೆಸ್ಸನ್ನು ಬಿಟ್ಟು ಹಾಕುವುದಿಲ್ಲ. ನೀವು ಮತಪತ್ರ ಬಳಸುವಂತ ವಿಧಾನಗಳಾಗಿರ್ಬೋದು, ಅಲ್ಲಿ ಮಿಸ್ಯೂಸ್ ಮಾಡ್ಲಿಕ್ಕೆ ಸಾಧ್ಯತೆ ಬಹಳಷ್ಟು ಇದೆಯಲ್ಲ? ಬಹಳಷ್ಟು ಕಡಿಮೆ. ಯಾವುದು ನೋಡಿ ಅಬ್ಸಲ್ಯೂಟ್ ಅಲ್ಲ, ಆದ್ರೆ ನೋಡಿ ಅಲ್ಲಿ ಟ್ರೈನಿಂಗ್ ಇದ್ದ ಅಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಇದ್ರೆ ಖಂಡಿತವಾಗಿ ಅದನ್ನು ಮಿಸ್ಯೂಸ್ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನು ಈ ವಿದ್ಯುನ್ಮಾನ ಈ ವೋಟಿಂಗ್ ಮೆಷಿನ್ನಲ್ಲಿ ಈಗ ಎಷ್ಟು ಕಂಡು ಬರ್ತಾ ಇದೆ, ಯಾವುದು ಒತ್ತಿದ್ರು ಎರಡೊಂದು ಪಕ್ಷಕ್ಕೆ ಹೋಗ್ಬೋದು, ಅಥವಾ ಒತ್ತಿದ್ರು ಅದಕ್ಕೆ ಬೀಳಲಿಕ್ಕಿಲ್ಲ. ಕೆಲವು ಕಡೆಯಲ್ಲಿ ನಾನು ಬಾಂಬೆಯಿಂದ ನಿನ್ನೊಬ್ಬರು ಕ್ಲೈಂಟ್ ಬಂದಿದ್ರು, ಕೆಲವರು ಬಂದು ಕೇಳ್ತಾ ಇದ್ದಾರೆ, ನಿಮ್ಮ ಯಾರು MLA ನಿಲ್ಲುವವರಿದ್ದಾರೆ, ಅದು BJP ಆಗಲಿ ಕಾಂಗ್ರೆಸ್ ಆಗಲಿ, ನಮ್ಮ ಹತ್ರ ಕೊಡಿ, ನಾವು ಅದನ್ನು ವ್ಯವಸ್ಥೆ ಮಾಡ್ತೇವೆ ಅಂತೇಳಿ. ಸೊ ಆವಾಗ ಏನಾಗ್ತದೆ, ಇದನ್ನು ಹ್ಯಾಕ್ ಮಾಡುವವರು ಈಗ ನಿಮ್ಮ ಅಕೌಂಟಿಂದ ಹಣವನ್ನು ಹ್ಯಾಕ್ ಮಾಡ್ತಾ ಇಲ್ವಾ? ಸೊ ಅದರಿಂದ ಈ ಟೆಕ್ನಿಕಲ್ ಇದರಿಂದ ಹ್ಯಾಕ್ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಸೊ ಅಲ್ಲಿಯ ಆಫೀಸರ್ಗಳು ಈಗ ನಮ್ಮಂಥ ಯಾವ ಇದಕ್ಕೆ ಪಕ್ಷವೂ ಇಲ್ಲದ ಒಂದು ಆಫೀಸರ್ಗಳಿದ್ರೆ ಕರೆಕ್ಟ್. ಖಂಡಿತವಾಗಿಯೂ ನನ್ನ ಒಂದು ಅಭಿಮತ ಇದು ದುರುಪಯೋಗ ಆಗಿದೆ ಭಾರತೀಯ ಚುನಾವಣಾ ಇದರಲ್ಲಿ. ಹಾಗಾದ್ರೆ ಗುಜರಾತಿನಲ್ಲೂ ಕೂಡ ದುರುಪಯೋಗ ಆಗಿದೆ ಅನ್ನೋ, ಜಾಸ್ತಿ ಮಟ್ಟದಲ್ಲೂ ಇದ್ರೆ ಕಡಿಮೆ ಮಟ್ಟದಲ್ಲೂ ಆಗಿದೆ. ಯಾಕೆ ನೀವು ಅಲ್ಲಿ ಪರ್ಸೆಂಟೇಜ್ ಹೆಚ್ಚು ಪರ್ಸೆಂಟೇಜ್ ಯಾಕಂದ್ರೆ ಕೆಲವು ಕ್ಷೇತ್ರಗಳು ಆಗಿದೆ ಅಂತ ಹೇಳುವಂತದ್ದು ಅಲ್ಲಿಯೇ ನಾಯಕರು ಹೇಳ್ತಾ ಇದ್ದಾರೆ. ಎಲ್ಲಿ ಪಾಟಿದಾರರು ಎಲ್ಲಿ ಜಾಸ್ತಿ BJP ಸೋಲ್ಬೇಕಿತ್ತು ಕೆಲವು ಕಡೆಗಳಲ್ಲಿ ಅಲ್ಲಿ ವಿನ್ ಆಗಿದೆ ಅಂತ ಹೇಳುವಂತ, ಗೆಲ್ಲಿಕ್ಕೆ ಸಾಧ್ಯ ಇಲ್ಲದ ಕಡೆಯಲ್ಲಿ ಸಂತದ್ದು ಹೇಳುವಾಗ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗದಿದ್ರು ಕೆಲವು ಕಡೆಯಲ್ಲಿ ಮಾಡಿದ್ದಾರೆ. ಕಳಿಸಿದಂತ ಪಾಠ ಬಿಜೆಪಿ ಅವರು ತಿರುಮಂತ್ರ ಮಾಡ್ತಾ ಇದ್ದಾರೆ. ನೋಡಿ, ನಾವು ಕಲಿಸಿದ ಪಾಠ ನಾವು ಅದನ್ನು ದುರುಪಯೋಗ ಮಾಡಲಿಲ್ಲ, ನಾವು ಅದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿದ್ದೇವೆ, ಅವರು ದುರುಪಯೋಗ ಮಾಡ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಈಗ ಏನು EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಗ್ಗೆ ಮಾತಾಡಿದರು. ಮೊದಲು ಮೋದಿಜಿ ಅವರು ದೊಡ್ಡ ಸುಳ್ಳುಗಾರರು ಅಂತ ಹೇಳಿದರು. ನಾನೀಗ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮಾತಾಡ್ತಾ ಇಲ್ಲ, ನಮ್ಮ ಆದರ್ಶ ಅವರು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಸುಳ್ಳು ಹೇಳಿದರು, ಕಾಂಗ್ರೆಸ್ನ ಮತ ಪಡೆದ್ರು ಅಂತ ಹೇಳಿದರು. ಇವಾಗ ಇವರು ಮತ್ತೊಂದು ಸುಳ್ಳು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ನಿಸ್ಸೀಮರು ಅದರಲ್ಲಿ. ಯಾಕಂತ ಹೇಳಿದರೆ ಅವರು ಮತಪತ್ರ ಬೇಕು, ಟ್ರೆಡಿಷ್ನಲ್ ವೇಗೆ ಹೋಗೋಣ ಅಂತ. ಇವರಿಂದ ಯಾವುದೂ ದುರುಪಯೋಗ ಆಗೇ ಇಲ್ಲ. 60 ವರ್ಷದಲ್ಲಿ ಇವರು ಏನೂ ದುರುಪಯೋಗ ಮಾಡಲಿಲ್ಲ. ಆದ್ದರಿಂದ ದೇಶದ ಪರಿಸ್ಥಿತಿ ಈ ರೀತಿ ಬಂತು. ನಮ್ಮೆಲ್ಲ ಬಹುಸಂಖ್ಯಾತರ ಪರಿಸ್ಥಿತಿ ಈ ಸ್ಥಿತಿಗೆ ಬಂತು. ಅದು ಬಿಟ್ಟುಬಿಡೋಣ. ಈಗ ಗುಜರಾತ್ ಚುನಾವಣೆಯಲ್ಲಿ ಸರಾಸರಿ 75 ಸೀಟ್ಗಳು ಇವರು ಪಡ್ಕೊಂಡಿದ್ದಾರೆ. ಒಪ್ಕೊಳ್ಳೋಣ, ಭಾರತೀಯ ಜನತಾ ಪಾರ್ಟಿ ಕಮ್ಮಿ, ಅದು ಮಾಡಿದ್ದುಣ್ಣೋ ಮಾರಾಯ ಅದು ಇದೆ, ಅನುಭವಿಸಲೇಬೇಕು. ಇನ್ನೂ ಅವರು ಹಿಂದೂಗಳನ್ನು ಕಡೆಗಣಿಸಿದರೆ ಇನ್ನೂ ಕಮ್ಮಿ ಆಗತ್ತೆ, ಅದು ಬೇರೆ ವಿಚಾರ. ಆದರೆ ಒಂದು ವೇಳೆ ಆ ಮೆಷಿನನ್ನು ದುರುಪಯೋಗ ಪಡಿಸ್ಕೊಂಡಿದ್ರೆ ಇವರ ಏನು 75 ಸೀಟ್ಗಳೇನಿದೆಯಲ್ಲ ಅದು ಬಹುಶಃ ಅದೃಷ್ಟದಿಂದ ಬಂದಿರಬಹುದು ಇವರಿಗೆ, ಇವರ ಸ್ವಂತ ಸೀಟ್ಗಳಲ್ಲ ಅದು. ಯಾಕಂತ ಹೇಳಿದ್ರೆ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಮುಕ್ತ ಮಾಡ್ತಾರೆ, ಕಾಂಗ್ರೆಸ್ ನೋಡಿ ಈಗ ನಾನೇನು ಹೇಳ್ತಿರೋದು, ಈ ಏನು ಮಿಷನ್ ಬಗ್ಗೆ ಮಾತಾಡುವಾಗ ಅದು ಏನೇ ಒಂದು ವಿಚಾರ ಮಾಡಿ ನೋಡಿ, ಸಂವಿಧಾನದಲ್ಲಿ ಒಂದೊಂದು ವ್ಯವಸ್ಥೆ ಅಡಿಯಲ್ಲಿ ಅದನ್ನು ನೋಡಲಿಕ್ಕೆ ಪರಿಶೀಲನೆಗೆ ಆಯಾ ಡಿಪಾರ್ಟ್ಮೆಂಟ್ಗಳಿದೆ. ಹ್ಯಾಕ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಯಾಕಂದ್ರೆ ನಾವು ಟೆಕ್ನಿಕಲ್ ವೇಳೆ ನಾವು IT ಇಂಡಸ್ಟ್ರಿಯಲ್ಲಿ ಇರೋರೆ, ಸೊ ನಮಗೆ ಅದ್ರ ಬಗ್ಗೆ ವಿ ನೋ ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಸ್. ಸೊ ಆದ್ದರಿಂದ ಇಲ್ಲೊತ್ತಬೇಕು ಅಲ್ಲಿ ಹೋಗ್ಬೇಕಂತ ಹೇಳಿದರೆ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇರ್ತಾರೆ, ಸುಮ್ಮನೆ ಇರ್ತಾರೆ ಅವರು. ಇನ್ನೊಂದು ಹೇಳಿದ್ರು ದುರುಪಯೋಗ ಅಂತ ಹೇಳಿದರು. ಅವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಗೂಂಡಾ ಕಾಯ್ದೆ ತಂದರು ಯಡಿಯೂರಪ್ಪರವರು ಅಲ್ವಾ? ಅದನ್ನು ಇವತ್ತು ದುರುಪಯೋಗ ಮಾಡ್ಕೊಂಡು ಹಿಂದೂಗಳ ಮೇಲೆ ಆಗ್ತಾ ಇಲ್ವಾ? ಯಾಕೆ ಒಂದು ಮುಸಲ್ಮಾನರ ಮೇಲೆ ಹಾಕಿಲ್ಲ?
ಇದು ದುರುಪಯೋಗ ಅಲ್ವಾ? ದುರುಪಯೋಗ ಇವರನ್ನು ನೋಡಿ ನಾವು ಕಲಿಬೇಕು, ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇದು ಕಾನೂನು ಇವತ್ತು ಅಂತ ಸಿದ್ದರಾಮಯ್ಯನವರು ಹೊಸ ಕಾನೂನು ಮುಸಲ್ಮಾನರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಯಾಕಂತ ಹೇಳಿದ್ರೆ ಇವರು ತಪ್ಪು ಮಾಡಿದ್ರೆ ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡುವಂತದ್ದು ಸಿದ್ದರಾಮಯ್ಯ ತರುವಂತದ್ದಲ್ಲ. ಆದ್ರಿಂದ ಕಾನೂನಲ್ಲಿ ಇನ್ನು ಕಾನೂನಲ್ಲಿ ವ್ಯವಸ್ಥೆ ಇದೆ. ಸುಪ್ರೀಂ ಕೋರ್ಟ್ ಹೇಳಿದೆ ನೀವೇನು ಆಜಾನ್ ಕೂಗ್ತೀರಿ, ರಾತ್ರಿ ಅಸಮಯದಲ್ಲಿ ಕೂಗಬಾರದು ಅಂತ. ಸುಪ್ರೀಂ ಕೋರ್ಟ್ ಅದೇ ಹೇಳಿದೆ, ಅದನ್ನ ಮಾಡ್ತಾ ಇಲ್ಲ ಇವರು. ಬೆಳಿಗ್ಗೆ 5:30, 6 ನಂತರ ಅದು ಕೂಡ 2 ಮಿನಿಟ್ ಇದ್ದು ಅದು ಕೂಡ ಸೌಂಡ್ ಬಾರಿ ನೋಡಿ. ಅಂತದ್ದು ಏನು ಆಗ್ತಾ ಇಲ್ಲ. ಇದರಲ್ಲಿ ಸಾಯುವಂತದ್ದು ನೋಡಿ. ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ಲಿಕ್ಕೆ ಹೇಳಿದ್ರು, ಅದರಲ್ಲೂ ಪರಿಪೂರ್ಣತೆ ಇಲ್ಲ. 98 ನೋಡಿ, ಗೆಲ್ಲಕ್ಕೆ 1% ಆದ್ರೇನು ಇದು ಚುನಾವಣೆ. ಪ್ರತಿ ರಾಜಕೀಯ ಪಕ್ಷಕ್ಕೆ ಗೆಲುವೇ ಮಂತ್ರ ಆಗಿರುತ್ತೆ. ಈಗ ರಿಸಲ್ಟ್ ಏನಿದೆ, ರಿಸಲ್ಟ್ ಅಲ್ಲ, ಒಳ್ಳೆ ರಿಸಲ್ಟ್ ಇದ್ದಿದ್ರೆ ಇವತ್ತು ಭಾರತ ದೇಶದಲ್ಲಿ ಕಾಂಗ್ರೆಸ್ ಎಲ್ಲಿ ಇರ್ಬೇಕಾಗಿತ್ತಲ್ಲ, ಎಲ್ಲೂ ಇಲ್ಲಲ್ಲ. ಅದು ರಿಸಲ್ಟ್ ಅದು. ಯಾಕಂತ ಹೇಳಿದ್ರೆ ಜನ ಭಾರತೀಯ ಜನತಾ ಪಾರ್ಟಿ ಓಟ್ ಕೊಟ್ಟಿರೋದಲ್ಲ, ಜನ ಭಾರತೀಯ ಜನತಾ ಪಾರ್ಟಿ ಓಟ್ ಕೊಟ್ಟಿರೋದಲ್ಲ. ಇವತ್ತು ಕೂಡ ನಾವು ಹಿಂದೂ ಮಹಾಸಭಾದಾಗ ಭಾರತೀಯ ಜನತಾ ಪಾರ್ಟಿಯನ್ನು ಎಷ್ಟು ನಾವು ದೂರ ಇಡ್ತಾ ಇದ್ದೇವೋ ಅಷ್ಟೇ ಮೋದಿಜಿಯವರನ್ನು ನಾವು ಇಷ್ಟಪಡ್ತೇವೆ. ಯಾಕಂತೇಳಿದ್ರೆ ಅದು ವ್ಯಕ್ತಿಯಲ್ಲ, ಶಕ್ತಿ ಅಂತ ನೋಡಿ. ಸತ್ಯವನ್ನು ಒಪ್ಕೊಳ್ಬೇಕು. ಒಂದು ವೇಳೆ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದರೆ ನಾವು ಅದನ್ನು ಒಪ್ಕೊಳ್ತೇವೆ, ನಾವು ಹೇಳ್ತೇವೆ ಒಳ್ಳೆ ಕೆಲಸ, ಮುಖದ ಮೇಲೆ ಹೇಳ್ತೇವೆ. ಅದು ಭಾರತೀಯ ಜನತಾ ಪಾರ್ಟಿ ಬೇಜಾರಾದ್ರೆ ಅವ್ರು ನೋಡಿ ಕಲ್ತ್ಕೊಳ್ಳುವಂಥದ್ದು ಕಲ್ತ್ಕೊಳ್ಳಿ. ಆದರೆ ನೋಡಿ, ಮೋದಿ ಪ್ರಜಾಪ್ರಭುತ್ವದಲ್ಲಿ ಒಂದು ಎಂಪಿಗಳಿಗೆ ಒಂದು ಅಥವಾ ಒಂದು ಮಿನಿಸ್ಟರ್ ನಿಮ್ಮ ಪ್ರಕಾರ ಎಂಪಿಗಳಿಗೆ ವಾಯ್ಸ್ ಅಂತ ಹೇಳಿದ್ರೆ 5 ಮನೆ ಮಾಡ್ಬೇಕು, 8 ಬಂಗ್ಲೆ ಮಾಡ್ಬೇಕು, ಕಾರುಗಳು, ಅದೆಲ್ಲ ವಾಯ್ಸ್. ಅಲ್ಲ, 60 ವರ್ಷಗಳಲ್ಲಿ ಎಂಪಿಗಳಿಗೆ MLA-ಗಳಿಗೆ ವಾಯ್ಸ್ ಕೊಟ್ಟು ದೇಶ ಲೂಟಿ ಆಗೋಯ್ತದು. ಇವತ್ತು ದೇಶ ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಭ್ರಷ್ಟಾಚಾರಿಗಳು, ಕಳ್ಳರು, ಕಾಂಗ್ರೆಸ್ಸನ್ನು ಮೀರಿಯವರು ಇರ್ಬೋದು. ಅದನ್ನೆಲ್ಲ ಒಂದು ಹಿಡಿತದಲ್ಲಿ ಹಿಡಿದುಕೊಂಡು ದೇಶ ನಡೆಸುವಂತ ಶಕ್ತಿ ಇದೆಯಲ್ಲ, ಅದು ಬಹುಶಃ ಕಾಂಗ್ರೆಸ್ ಅಲ್ಲಿ ಇಲ್ಲವೇ ಇಲ್ಲ. ಆದ್ರೆ ನೋಡಿ, ಇವತ್ತು ಜನರ ವಾಯ್ಸ್ ಅನ್ನ ಕಟ್ಟಿ ಹಾಕೋದು ಎಂಪಿಗಳು ಅವರಿಗೆ ವಾಯ್ಸ್ ಇಲ್ಲ. ಸಂಸತ್ತಲ್ಲಿ ಮಾತಾಡ್ಬೋದಲ್ವಾ? ಸಂಸತ್ತಲ್ಲಿ ಮಾತಾಡ್ಬೇಕಲ್ವಾ? 2 ಮಂದಿ ಒಬ್ಬರು ರಿಸೈನ್ ಕೊಟ್ಟರು, ಒಬ್ಬರು ನಿನ್ನೆ ಗುಜರಾತ್ನಲ್ಲಿ ವ್ಯತಿರಿಕ್ತವಾಗಿ ಇನ್ನೊಬ್ಬರು MP ಮಾತಾಡಿದ್ದಾರೆ. ಸೊ ಅವರು ಮಾತನಾಡುವಾಗ ಪಕ್ಷದ ವೇದಿಕೆಯಲ್ಲಿ ಮಾತಾಡಿದಾಗ ಪ್ರಧಾನಮಂತ್ರಿಯವರಾಗಲಿ ಹಿರಿಯವರಾಗಲಿ ಅವ್ರು ಶಟಪ್ ಅಂತ ಹೇಳಿ ವಾಯ್ಸ್ ತೆಗಿಲಿಕ್ಕೆ ಬಿಡದಿದ್ರೆ ಜನರ ಸಮಸ್ಯೆಯನ್ನು ಅಲ್ಲಿಗೆ ತಲುಪಿಸುವುದು ಹೇಗೆ ಅಂತ ಹೇಳಿ ಅಂತ ಸ್ಥಿತಿ ಆಗಬಾರ್ದು. ಒಂದು ವಿಚಾರ ಇದೆ ನೋಡಿ, ಎಲ್ಲೂ ಕೂಡ ಒಂದು ಆಫೀಸ್ ಇರಲಿ, ಒಂದು ಪಕ್ಷ ಇರಲಿ, ಯಾವುದೇ ವಿಚಾರಗಳು ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಲ್ಲೇ ಮಾತಾಡಬೇಕು. ಜಿಲ್ಲಾ ಸಮಿತಿಯವರು ಮಾತಾಡಬೇಕಾದ್ರೆ ಜಿಲ್ಲಾ ನಾಯಕರುಗಳ ಮುಂದೆ ಮಾತಾಡಬೇಕು, ಅಲ್ಲಿ ರಾಜ್ಯದ ಒಂದು ಉಸ್ತುವಾರಿಗಳು ಇರ್ತಾರೆ. ಈಗ ಎಂಪಿಗಳು ಪ್ರಧಾನಮಂತ್ರಿಯಲ್ಲಿ ಮಾತಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಓಪನ್ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಪಕ್ಷದ ವರ್ಚಸ್ಸುಗಳಾಗೋದಿಲ್ವಾ? ಪಕ್ಷದ ಈಗ ಕಾಂಗ್ರೆಸ್ ಅಲ್ಲಿ ಶಿಸ್ತಿಲ್ಲದಿರ್ಬೋದು, ಭಾಜಪದಲ್ಲಿ ಶಿಸ್ತಿದೆ. ಯಾಕೆ ಶಿಸ್ತು ಅಂತ ಹೇಳಿದ್ರೆ ಭಾಜಪ ಹುಟ್ಟಿರೋದು ಜನಸಂಘದಿಂದ, ಜನಸಂಘ ಬಂದಿರೋದು, ಜನಸಂಘ ಕಟ್ಕೊಂಡವರೇ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ರು. ಅವರೆಲ್ಲರೂ ಹಿಂದೂ ಮಹಾಸಭಾ ಆ ಕಲ್ಚರ್ ಇಂದಾನೇ ಶಿಸ್ತು. ಅಲ್ಲಿ ಭಾಜಪದಲ್ಲಿ ಶಿಸ್ತು ಅಲ್ಲ, ಅದು ಬಂದಿರೋ ಏನು ಇದೆಯಲ್ಲ, ತಾಯಿ ಬೇರಿದೆಯಲ್ಲ, ಅದು ನಾವು ಇಲ್ಲಿಂದ ಶಿಸ್ತು. ಆದ್ರಿಂದ ಅವರು ಅಲ್ಲಿ ಅವಕಾಶ ಕೊಡಲಿಲ್ಲ. ಇವರು ಓಪನ್ ಆಗಿ ಕಚ್ಚಾಡಬೇಕಾದ್ರೆ MP ಬೇಕಾ? ಮೈದಾನ ಸಾಕು, ಜನ ಸಾಕು. ಒಂದು ವ್ಯವಸ್ಥೆ ಅಡಿಯಲ್ಲಿ ಇದೇ ರೀತಿ ಇದೆ. ಮತ್ತೆ ಯಾವ್ದು ಏನಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ? ಒಂದು ರೀತಿ ನೀತಿ ಇರಬೇಕು. ಅಲ್ಲಿ ಓಪನ್ ಸ್ಟೇಜ್ ಎಲ್ಲವೂ ಇದೆ. ಇದನ್ನು ನೋಡಿ, ಬಹುಶಃ ಕಾಂಗ್ರೆಸ್ ಅಲ್ಲಿ ಆ ಸಂಸ್ಕೃತಿ ಇರಬಹುದು. ಈಗ ಇವತ್ತು ಗುಜರಾತ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಲ್ಲ, ಮೋದಿಜಿ ಗೆಲುವು ಅಂತ ಹೇಳಬೇಕಾದ್ರೆ ಅಲ್ಲಿ ವಿಕಾಸ್ ಮತ್ತು ವಿಶ್ವಾಸ, ಮೋದಿಜಿಯ ಮೇಲೆ ವಿಶ್ವಾಸ, ಅಲ್ಲಿ ನಡೆದಂತ ವಿಕಾಸ, ಇದರ ಮೇಲೆ ಓಟ್ ಆಗಿರುವಂತದ್ದು. ಬಹುಶಃ ಓಟಿನ ಪ್ರಮಾಣ ಕಮ್ಮಿ ಇರಬಹುದು. ನಿಮ್ಮ ಸ್ಥಿತಿ ಏನು? ನಮ್ಮ ಸ್ಥಿತಿ ಖಂಡಿತವಾಗಿ ನಾವು ಇದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಅಲ್ಲ ನೋಡಿ, ರಿಸಲ್ಟ್ ಎಸ್ ಆರ್ ನೋ, ಪಾಸ್ ಆರ್ ಫೇಲ್, ಆರ್ ಎಲ್ಸ್ ಯು ಹ್ಯಾವ್ ಟು ಸಿಟ್ ಫಾರ್ ಅನದರ್ ಎಕ್ಸಾಮ್. ಅದಕ್ಕೆ ನೀವು 5 ವರ್ಷ ಕಾಯಿರಿ, ನಂತರ ನೀವು ಗೆದ್ದು ಮಾತಾಡಬೇಕು. ಗೆದ್ದವರ ನೋಡಿ, ಇದು ನೋಡಿ, ನಾನು ಯಡಿಯೂರಪ್ಪನವರಿಗೂ ಒಂದ್ ನಿಮಿಷ ಕೇಳಿ ವಕೀಲ್ ಸಾಹೇಬ್ರೆ, ಇಲ್ಲಿ ಕೇಳಿ. ಯಡಿಯೂರಪ್ಪನವರು ಉಪಚುನಾವಣೆ ನಡೆದಾಗ ಇನ್ನೇನು ನಾವು ಗೆದ್ದೇ ಬಿಟ್ವಿ ಅಂತ ಹೋದ್ರು, ಅಲ್ಲಿ ಅವರ ಮುಖಭಂಗ ಆಗ್ಲಿಲ್ವಾ? ಕಾಂಗ್ರೆಸ್ ಗೆದ್ದಿಲ್ವಾ? ಆವಾಗಲೂ ನಾವು ಹೇಳಿದ್ದೇವೆ ಕಲೀರಿ ನೀವು ಅಂತ. ಯಾಕಂತ ಹೇಳಿದ್ರೆ ವ್ಯವಸ್ಥೆ ಅಡಿಯಲ್ಲಿ ಜನರು ನೋಡಿದ್ದಾರೆ, ನಿಮಗೂ ಅಧಿಕಾರ ಕೊಟ್ಟಿದ್ದಾರೆ. ಬಹುಶಃ 20 ವರ್ಷ ಪೂರ್ಣ ಪ್ರಮಾಣದ ಅನುಭವಿಸಬಹುದಿತ್ತು. ಏನು ಮಾಡಿದ್ರಿ ನೀವು? ರಿಸಾರ್ಟ್ ರಾಜಕಾರಣ ಮಾಡಿದ್ರಿ,
ನಿಮ್ಮ ಅಧಿಕಾರಾವಧಿಯಲ್ಲಿ ಎಷ್ಟು CMಗಳಾದರು? ದೇಶ ಬಹುಶಃ ಯಾವ ರಾಜ್ಯದಲ್ಲಿ ಕಾಣದಂಥ ಹೀನಾಯ ಸ್ಥಿತಿ ಬರಲಿಲ್ವೇ? ಎಷ್ಟು DCMಗಳಾದರು? ಸೊ ಆದರೆ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ಸು ಒಂದೇ ನಾಣ್ಯದ ಎರಡು ಮುಖಗಳು. ಯಾಕಂತ ಹೇಳಿದ್ರೆ ಅವರು ಲೂಟಿಗೋರರು ಇವರು ಲೂಟಿಗೋರರಲ್ಲ, ಎಲ್ಲರೂ ನಿಸ್ಸೀಮರೆ, ಎಲ್ಲರೂ ನಿಸ್ಸೀಮರೆ. ಆದರೆ ನಮಗೆ ಈ ದೇಶದಲ್ಲಿ ಜನರ ಬಗ್ಗೆ ಚಿಂತನೆ ಮಾಡೋರು ಯಾರು? ಆಯ್ತಾ, ಇವತ್ತು ಜನರ ಬಗ್ಗೆ ಚಿಂತನೆ ಮಾಡೋರು ಬೇಕು. ನಮಗೆ ಬಹುಸಂಖ್ಯಾತ ಕೊಡ್ತಾ ಇದ್ದಾರೆ. ಇವಾಗ ಇವರು ಹೇಳಿ ಜನರ ಒಟ್ಟಿಗೆ ಇಂದಿರಾ ಕ್ಯಾಂಟೀನ್ ಬಗ್ಗೆ, ಅದರ ಬಗ್ಗೆ ಇರುವಂತ, ನೀವು ಬೆಂಗಳೂರಲ್ಲಿ ಹೋಗಿ ಗಲ್ಲಿಗಳಲ್ಲಿ ನೋಡಿ, ನಾವು ಹೋಗೋರಲ್ಲಿಗೆ ನಾವು ನೋಡ್ತೇವೆ ಅಲ್ಲಿ ಎಷ್ಟು ಇಂದಿರಾ ಕ್ಯಾಂಟೀನ್ ಬೋರ್ಡ್ ಇರುತ್ತೆ, ಎಲ್ಲಿ ಕೆಳಗಡೆ ಚರಂಡಿ ಮೇಲೆ ಕಲ್ಲುಗಳಿದೆ, ಮೇಲೆ ಸೂರ್ಯ ಇಲ್ಲ, 10 ಗಂಟೆಗೆ ಊಟ ಇಲ್ಲ. ಊಟ ಕೊಟ್ಟ ಮೇಲೆ ನೀವು ಪರಿಪೂರ್ಣವಾಗಿ ಕೊಡಬೇಕು. ನೀವು ಬಡವರಿಗೆ ಅಲ್ವಾ ಮಾಡಿರೋದು? 5 ರೂಪಾಯಿಗೆ ಮಾಡಿದಿರಿ, ಇರ್ಲಿ. ನಾವು ಹೋಗಿದ್ದೀವಿ ಸ್ವಾಮಿ, ನಾವು ಇದಕ್ಕೆ ಹೋಗಿದ್ದೀವಿ. 10 ಗಂಟೆಗೆ ಮುಗಿಯತ್ತೆ, 200 300 ಏನ್ ಸುಮ್ಮನೆ ರೀ ಸ್ವಾಮಿ, ನಾವೆಲ್ಲ ಕಡೆ ಹೋಗಿದ್ದೀವಿ. ನೀವು ಇಂದಿರಾ ಕ್ಯಾಂಟೀನ್ ರುಚಿ ನೋಡಿದೀರಾ? ನಾವು ಚುನಾವಣಾ ಪೂರ್ವಭಾವಿಯಾಗಿ ಎಲ್ಲಾ ಕಡೆ ತಿರುಗಾಟ ಮಾಡಿ ಇಂದಿರಾ ಕ್ಯಾಂಟೀನ್ಗೂ ಹೋಗಿದ್ದೀವಿ, ನೋಡಿದೀವಿ, ರುಚಿ ನೋಡಿದೀವಿ. ಅದನ್ನು ತಿಂದ್ರೆ ಮತ್ತೊಂದು ತಿನ್ಲಿಕ್ಕೆ ಆಗೋದಿಲ್ಲ. ಅದು ಬಿಡಿ, ಇರ್ಲಿ. 5 ರೂಪಾಯಿಗೆ ಅದಕ್ಕಿಂತ ಮೇಲೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಹಸಿದವರಿಗೆ ಕೊಡಬೇಕು, ಸತ್ತಿರೋ ಹೆಗ್ಗಣದ ಮಾಂಸ ಕೊಡಬಾರ್ದಲ್ವಾ? ಆದ್ರಿಂದ ಕರ್ನಾಟಕ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಮಾಡಬಾರ್ದು. ನೋಡಿ, ನೀವು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರದ ಭಾಗವಾಗಿ ಎಲ್ಲೂ ಇಲ್ಲ. ಒಂದು ಭಾಜಪದ ಮಂತ್ರ, ಬಹುಶಃ ಇಲ್ಲಿ ಭಾಜಪದಿಂದ ಪ್ರತಿನಿಧಿಸುವ ಯಾರು ಬರಲಿಲ್ಲ. ಆದ್ರೆ ನಾನು ಭಾಜಪದ ಪ್ರತಿನಿಧಿಯಾಗಿ ಇಲ್ಲ, ಖಂಡಿತ ಇಲ್ಲ. ಬೆಂಬಲಿಸ್ತಾ ಇದ್ದೀರಿ? ಇಲ್ಲ, ನಾವು ಈ ದೇಶದ ಪ್ರಧಾನಮಂತ್ರಿಯವರನ್ನ ಬಿಟ್ಟು ಬೇರೆ ಪ್ರಧಾನಮಂತ್ರಿಯವರು ಹಸಿವು ಮುಕ್ತ ಭಾರತವನ್ನ ಮಾಡಿ ತೋರಿಸಲಿ, ನಾವು ಖಂಡಿತವಾಗಿ ಅವ್ರನ್ನ ಬೆಂಬಲಿಸ್ತೇವೆ. ಅಲ್ಲ, 60 ವರ್ಷದಲ್ಲಿ ಇವತ್ತು ಕೂಡ ದೇಶದಲ್ಲಿ ಸ್ಲಮ್ ಇದೆ. ಇವರು 4 ವರ್ಷದಲ್ಲಿ ಸ್ಲಮ್ ಮಾಯ ಮಾಡಬೇಕು ಅಂತ ಹೇಳಿದ್ರೆ ಆಗತ್ತೆ ಇದು? ಇದಕ್ಕೆ ಹೇಳುದು ಹುಚ್ಚಾಟ. ಅಧಿಕಾರ ಹೋದ ತಕ್ಷಣ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಇವತ್ತು ನೀವು ಕರ್ನಾಟಕದಲ್ಲಿ ನೀವು ಬರುವಂತ ಚುನಾವಣೆ ನೀವು ಅಧಿಕಾರ ಕಳ್ಕೊಂಡ್ರೆ ನಿಮ್ಮ ಇಂಥ ಹೇಳಿಕೆಗಳು, ಇಂಥ ನೀತಿಗಳು, ಬಹುಸಂಖ್ಯಾತರ ನೋವುಗಳು, ಅಲ್ಲಿ ಸತ್ತಂತ ಪರೇಶ್ ಮೇಸ್ತಾ ಏನಿದೆ, ಆ ಹೀನಾಯ ಸಾವಿದೆಯಲ್ಲ, ಆ ಸಾವಿನ ತನಿಖೆ, ಅದನ್ನು ಆತ್ಮಹತ್ಯೆ ಅಂತ ಹೇಳುವಂತದ್ದು ಇದೆಯಲ್ಲ, ಆತ್ಮಹತ್ಯೆಗೆ ಕೈ ಮೇಲಿರುವ ಮಾಂಸವನ್ನು ಕೀಳ್ತಾರೆ. ಕೇಳ್ತಾರ ಸಾವು ಅಂತ ಹೇಳಿದ್ರು, ಕೊಲೆ ಅಂತ ಹೇಳಿಲ್ಲ ಅವರ ಮಾತಿನಲ್ಲಿ. ಸಾವು ಅಂತ ನೋಡಿ, ಅವರು ಈಗಲೂ ಕೊಲೆ ಅಂತ ಹೇಳಿಲ್ಲ, ಅವರ ಮಾತಿನಲ್ಲಿ ಬಂತು ಸಾವು ಅಂತ ಹೇಳಿ. ಆದ್ರಿಂದ ಸೂಕ್ತ ತನಿಖೆ ಆಗಬೇಕು. ಸಿಬಿಐಗೆ ತನಿಖೆ ಕೊಟ್ಟಿದೆ, ನೀವು ನೋಡಿ, ನಮ್ಗೆ ಗೊತ್ತಿರುವಂತದ್ದೇ. ಕೈಯಲ್ಲಿ ನಿಂಬೆ ಹಣ್ಣಿನ ಅವಳು ಮಾಡಿಕೊಂಡ ಗಾಯವನ್ನ ಅನ್ಯ ಕೋಮಿನವರು ಅಂತ ಮಾಡಿ ಒಂದು ಗಲಾಟೆ ಎಬ್ಬಿಸುವಂತ ಎಲ್ಲವನ್ನ ಕಾರ್ಯವನ್ನು ಮಾಡಿದ್ರಲ್ಲ ಭಾಜಪದ ನೇತೃಗಳು. ನೋಡಿ ಎಲ್ಲ ಅದನ್ನ ತನಿಖೆ ಮಾಡ್ತಾರಲ್ಲ. ಯಾರು ತನಿಖೆ ಮಾಡೋದು ಸ್ವಾಮಿ? ತನಿಖೆ ಮಾಡ್ತಾರೆ. ಸರ್ಕಾರ ನಿಮ್ಮದು, ದಳ ನಿಮ್ಮದು. ಯಾವ ತನಿಖೆಯನ್ನು ನೀವು ಹೇಳ್ತೀರಿ? ನೀವು ಸರ್ಕಾರ ಅಂಡರ್ನಲ್ಲಿದೆ, ಸಿಬಿಐ ಮಾಡ್ತಾ ಇದೆ, ಅದರ ತನಿಖೆ ಕಾಯಿರಿ ಅಷ್ಟೇ. ಈಗಾಗಲೇ ರಾಹುಲ್ ಹೊಸ ಒಂದು ಗಿಫ್ಟ್ ಅನ್ನು ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಆಗಿದ್ದಾರೆ. ಅದು ಕರ್ನಾಟಕ ರಾಜ್ಯವನ್ನು ಗೆದ್ದು ತೋರಿಸ್ತೀವಿ ಅನ್ನುವಂತ ರೀತಿಯಲ್ಲಿ ಹೇಳಿದ್ದಾರೆ. ಆದ್ರೆ ಇಷ್ಟು ಒಂದು ಉತ್ಸಾಹದ ಮಾತು ಇನ್ನೂ ಇದೆ ಅಂತ ಹೇಳಿದ್ರೆ ಏನು ಅಂತ ಉತ್ಸಾಹಕ್ಕೆ ಕಾರಣ ಏನು? ಆತ್ಮವಿಶ್ವಾಸ ಯಾಕೆಂತ ಹೇಳಿದ್ರೆ, ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನು 98% ಮಾಡಿಕೊಟ್ಟಿದ್ದೇನೆ, ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೇನೆ. ಒಂದು ಮತ್ತೆ ನೋಡಿ, ಇದಕ್ಕೆ ಅದನ್ನು ಜನರಿಗೆ ತಲುಪಿಸುವಂತ ವ್ಯವಸ್ಥೆ ರಾಜ್ಯಾದ್ಯಂತ ನಡೀತಾ ಇದೆ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಇನ್ನು ಇಷ್ಟು ಪ್ರಚಾರ ಮಾಡಿಕೊಂಡು ಕೂಡ ಮತ್ತೆ ಜನರಿಗೆ ಅದರ ಈ ಪ್ರಣಾಳಿಕೆಯಲ್ಲಿ ಕೊಟ್ಟ ಎಲ್ಲ ವಿಷಯಗಳು ಅವರಿಗೆ ತಲುಪಿದ ನಂತರವೂ ಕೂಡ ಅವರು ಓಟು ಕೊಡೋದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಖಂಡಿತವಾಗಿ ಮುಖ್ಯಮಂತ್ರಿಯವರು ದೃಢವಾಗಿ ನಂಬಿದ್ದಾರೆ. ಎಲ್ಲರೂ ನಾವು ಗುಜರಾತಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಅಥವಾ ಇನ್ಯಾವುದೋ ಎಲ್ಲಾ ರಾಜ್ಯಗಳಲ್ಲೂ ಇದೆ. ಆದ್ರೆ ಕರ್ನಾಟಕದಲ್ಲಿ ಅಲೆ ಆಗಬಾರ್ದು ಅಂತ ಇಲ್ಲ, ಏನಿಲ್ಲ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ತಿರುಗಿ ಬಿದ್ದಿದೆ, ಗುಜರಾತ್ನಲ್ಲಿ ಕೆಳಕ್ಕೆ ಬಂದಿದೆ. ಅವರು ಕೊಟ್ಟ ಆಶ್ವಾಸನೆಯನ್ನು ಪೂರೈಸಿದರೆ ಅದು ಅಲೆ ಅಂತ ಹೇಳ್ಬೋದು. ಯಾರ್ದು? ಮೋದಿಯವ್ರದ್ದು. ಅವರು ಎಷ್ಟು ಆಶ್ವಾಸನೆ ಕೊಟ್ಟಿದ್ರು. ಈಗ 15 ಲಕ್ಷ ಕೊಡಲಿ, ಇಲೆಕ್ಷನ್ಗೆ ಇನ್ನು ನೆಕ್ಸ್ಟ್ 19ರ ಇಲೆಕ್ಷನ್ನ ಒಳಗೆ 15 ಲಕ್ಷ ಕೊಟ್ಟರೆ ಸರಿ. ಯಾವುದನ್ನು ನಮ್ಮನ್ನು ನಂಬಿಸಿ, ಮತದಾರರನ್ನು ನಂಬಿಸಿ ನಡು ನೀರಲ್ಲಿ ಕೈ ಬಿಟ್ಟಿದ್ದಾರೆ. ಇಲ್ಲಿ ಏನೋ ಸುಳ್ಳು ಹೇಳಿಕೊಂಡು ಮತ ಕೇಳ್ತಾ ಇದ್ದಾರೆ.
ಅದು ಕರ್ನಾಟಕದಲ್ಲಂತೂ ನಡೆಯುವುದಿಲ್ಲ. ಎಸ್, ನಿಮ್ ಜೊತೆ ಮಾತು ಮುಂದುವರಿಸ್ತೀನಿ. ಎಸ್ ವೀಕ್ಷಕರೇ, ಈಗಾಗಲೇ ಗಮನಿಸಬಹುದು ನೀವು, ಗುಜರಾತಿನಲ್ಲಿ ನಡೆದಂತಹ ಚುನಾವಣೆ ಆಗಿರಬಹುದು, ಹಾಗೆಯೇ ಹಿಮಾಚಲ್ ಪ್ರದೇಶದಲ್ಲಿ ಆಗಿರುವಂತಹ ಚುನಾವಣೆ ಆಗಿರಬಹುದು, ಇದರ ವ್ಯತಿರಿಕ್ತವಾದಂತಹ ರೀತಿಯಲ್ಲಿ ಕರ್ನಾಟಕದಲ್ಲಿ ಜನಾದೇಶ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ನಾಯಕರು ಹೇಳ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಕೈಗೆಟಕದ ರಾಜ್ಯಗಳು ಯಾವುದು ಅನ್ನುವಂಥದ್ದು ಪ್ರಶ್ನೆಗಳು ಮೂಡ್ತಾ ಇದ್ರೆ, ಇದೀಗ ಕರ್ನಾಟಕ ಕೂಡ ಅದರ ಸಾಲಿನಲ್ಲಿ ಸೇರತ್ತಾ ಅನ್ನುವಂಥದ್ದು ಪ್ರಶ್ನೆಗಳು ಕೂಡ ಇದೆ. ಎಸ್, ಇದಕ್ಕೆ ಉತ್ತರ ಏನ್ ಸಿಗತ್ತೆ ಅನ್ನುವಂಥದ್ದು ಕೂಡ ಕೇಳ್ಕೊಳ್ಳೋಣ. ಎಸ್, ಈಗಾಗಲೇ ಮಹಮ್ಮದ್ ಅವರೇ ಹೇಳಿದಂಥ ವಿಚಾರಗಳನ್ನು ಬಹಳಷ್ಟು ವಿಶ್ಲೇಷಣೆಗಳನ್ನು ನಾವು ಮಾಡಿದ್ವಿ. ಆದರೆ ಕಾರ್ಯಗತ ಆಗುವಂಥದ್ದು ಏನು ಅನ್ನುವಂಥದ್ದು ಇನ್ನೂ ನಿಗೂಢವಾಗಿದೆ. ಮತದಾರರು ಯಾರು ಅವರ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಇವತ್ತು ಸಮೀಕ್ಷೆ ಆಗಿರ್ಬೋದು, ಇನ್ಯಾವುದೋ ಆಗಿರ್ಬೋದು ಹೇಳಿರ್ಬೋದು, ಗುಜರಾತಲ್ಲಿ ಮಾಡಿದೆ, ಇನ್ಯಾವುದರಲ್ಲೂ ಮಾಡಿದೆ. ಆದರೆ ಆ ಸಮೀಕ್ಷೆಗೆ ವ್ಯತಿರಿಕ್ತದಂಥ ಮಾಹಿತಿ ಮತ್ತೆ ಫಲಿತಾಂಶವು ಕೂಡ ಬಂದಿದೆ. ಹಾಗಿರುವಾಗ ಕರ್ನಾಟಕದಲ್ಲಿ ನೀವು ಹೇಳಿದಂಥ ಮಾತುಗಳು ಅಥವಾ ರಾಹುಲ್ ಅವರಿಗೆ ನಾವು ಗಿಫ್ಟ್ ಕೊಡ್ತೇವೆ, ಸಿದ್ದರಾಮಯ್ಯವರು ಅಭಿಮಾನದ ಮಾತು, ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಾರೆ ಅಂದರೆ ಜನರಲ್ಲಿ ಮೂರ್ಖರಾಗಿದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಬೀಳುತ್ತೆ. ಮತ್ತೊಂದು ಈಗಾಗಲೇ ಗಮನಿಸುವುದು, ಪ್ರಾದೇಶಿಕ ಪಕ್ಷಗಳು ಬಹಳಷ್ಟು ತಲೆ ಎತ್ತಿರುವಂಥದ್ದು. ಗುಜರಾತಿನಲ್ಲಿ ಗಮನಿಸುವುದಾದರೆ ಇಲ್ಲಿ ಒಂದು 15ಕ್ಕೂ ಹೆಚ್ಚು ಪ್ರಾದೇಶಿಕ ಪಕ್ಷಗಳು ಇದೆ ಅಂತ ಹೇಳಿದರೆ ಸಾಕಾಗಲಿಕ್ಕಿಲ್ಲ. ಅದಕ್ಕಿಂತ ಹೆಚ್ಚು ಪಕ್ಷೇತರ ಕೂಡ ನಿಲ್ತಾರೆ. ಇದೆಲ್ಲವನ್ನು ನೀವು ತಿರುಗಿ ಅದರ ಎದುರಲ್ಲಿ ಎಂಥ ಬಾಣ ಪ್ರಯೋಗ ಮಾಡಲಿಕ್ಕೆ ನೀವು ಮುಂದಾಗ್ತೀರಿ ಮುಂದೆ? ನೋಡಿ, ಇಲ್ಲಿ KPCC ಈ ಕಳೆದ ಅನುಭವಗಳಿಂದ, ಬೇರೆ ಬೇರೆ ರಾಜ್ಯದಲ್ಲ ಚುನಾವಣೆ ಅನುಭವಗಳಿಂದ, ಮತ್ತು ನಾವು ಮಾಡಿದ ಇಲ್ಲಿಯ ಕೆಲಸಗಳನ್ನು ಎಲ್ಲವನ್ನು ಪರಾಮರ್ಶಿಸಿ ಈ ಚುನಾವಣೆಗೆ ಬೇಕಾದ ರಣತಂತ್ರವನ್ನು ಎಲ್ಲ ಮಾಡಿಕೊಂಡಿದೆ. ಇನ್ನು ನೀವು ಹೇಳಿದ ಹಾಗೆ ಮತದಾರರ ಒಂದು ಅಲ್ಟಿಮೇಟ್ ಗೊತ್ತಾಗುವುದು 1 ತಿಂಗಳಿರುವಾಗ. ಈಗ ನಾವೆಲ್ಲರೂ ಪ್ರಯತ್ನ ಬರ್ತಾ ಇರ್ತೇವೆ. ಅಂತೂ ಕರ್ನಾಟಕದಲ್ಲಿ ಈಗ ಹೋದ ಸಲದ ಭಾಜಪದ ಸರ್ಕಾರಕ್ಕೆ ಹೋಲಿಸಿದಾಗ ಭ್ರಷ್ಟಾಚಾರದಲ್ಲಿ ಅವರು ಮುಳುಗಿ, ಅವರು ಹೇಳಿದ ಹಾಗೆ 3 ಚೀಫ್ ಮಿನಿಸ್ಟರ್ಗಳು, ಎಷ್ಟು DCMಗಳು. ನಾನು DCM ಅಂತ ಹೇಳಿದ್ದೇನೆ, ಭ್ರಷ್ಟಾಚಾರ ಎಲ್ಲೂ ನಾನು ಆಯ್ತು ಮೆನ್ಷನ್ ಮಾಡೋದಿದ್ರು ಅದು ಗೊತ್ತಿಲ್ಲ. ಆಯ್ತು, ನೀವು ಭ್ರಷ್ಟಾಚಾರ ಅಂತ ಮೆನ್ಷನ್ ಮಾಡಿದ್ರೆ ಭ್ರಷ್ಟಾಚಾರ ಮಾಡದವರು ಮಾತಾಡೋದು. ಆಯ್ತು, ಇದು ಭ್ರಷ್ಟಾಚಾರ ನೋಡಿ, ಖಂಡಿತವಾಗಿ ಈಗ ಮೊನ್ನೆ ದೇವೇಗೌಡರು ಹೇಳಿದರು, ಸಿದ್ದರಾಮಯ್ಯ ಸರ್ಕಾರ 5 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಆಗಿದೆ ಅಂತ ದೇವೇಗೌಡರು ಇನ್ನೊಂದು ಹೇಳಿದ್ರು. ಸಿದ್ದರಾಮಯ್ಯಗೆ ಸರ್ಕಾರ ಬೇಕು, ನಾನು 6 ಸಲ ಸೋನಿಯಾ ಗಾಂಧಿನ ಕಾಲು ಹಿಡಿದಿದ್ದೀನಂತೆ. ನೋಡಿ, ಕೆಲವು ರಾಜಕೀಯ ಮಾತುಗಳು ಅದು ಬೇರೆ. ಇದು ಜನರಿಗೆ ಮುಟ್ಟುವಂತದ್ದು. ಈಗ ನೋಡಿ, ಸಿದ್ದರಾಮಯ್ಯ ಅವರ ಸಂಸ್ಕೃತಿಯ ಗಿಫ್ಟ್ ಸಂಸ್ಕಾರ, ಅವರು ರಾಹುಲ್ ಗಾಂಧಿ ಕೊಡ್ತಾರೋ ಅವ್ರ ಗಿಫ್ಟ್ ತಗೊಳ್ತಾರೆ. ಇಲ್ಲಿ ಯಡಿಯೂರಪ್ಪರು ಅಥವಾ ನಾಳೆ ನೀವು ಸಿಎಂ ಆದ್ರು ನೀವು ಮೋದಿಯನ್ನು ಪ್ಲೀಸ್ ಮಾಡಬೇಕು, ಅಥವಾ ನೀವು ಯೋಗಿಜಿ ಅವರನ್ನ ಪ್ಲೀಸ್ ಮಾಡಬೇಕು. ಪ್ಲೀಸ್ ಮಾಡೋ ವಿಚಾರ ಆದ್ರೆ ಇವತ್ತು ಕೂಡ ಪ್ಲೀಸ್ ಮಾಡಿಕೊಂಡು ಬೇಕಾದಷ್ಟು ಅಲ್ಲ, ಒಬ್ಬರು ಚೀಫ್ ಮಿನಿಸ್ಟರ್ ಆದ ಮೇಲೆ ಇಲ್ಲಿ ಪ್ಲೀಸ್ ಮಾಡೋ ವಿಚಾರ 60 ವರ್ಷದಿಂದ ಮಾಡಿರೋದು ಅದು ಮುಗಿದೋಯ್ತು. ಇನ್ನು ಪ್ಲೀಸ್ ಮಾಡುವಂತ ವಿಚಾರ ಬಂದ ಮೇಲೆ ನೋಡಿ, ಅಧಿಕಾರ ಉಳಿಸಿಕೊಳ್ಳುವಂತ ಅದು ಅದರಿಂದನೇ ನಿಮ್ಮ ತತ್ವ ಸಿದ್ಧಾಂತ ಇದೆಯಲ್ಲ, ನಿಮ್ಮ ಅಧಿಕಾರಕ್ಕೆ ಬಂದ ಮೇಲೆ ಪ್ಲೀಸ್ ಮಾಡುವಂತ ತತ್ವ ಸಿದ್ಧಾಂತದಿಂದನೇ ಇವತ್ತು ನೀವೆಲ್ಲವನ್ನು ಕಳ್ಕೊಳ್ತಾ ಇದ್ದೀರಾ. ಆದ್ರಿಂದ ನಿಮ್ಮ ಸಿದ್ಧಾಂತವನ್ನ ನಾವು ಫಾಲೋ ಮಾಡ್ತೀವಿ ಅಂತ ನೀವು ಕಣ್ಮುಚ್ಚಿ ಹೇಳುವಂತದ್ದು ಇದೆಯಲ್ಲ, ಅದು ತಪ್ಪದು. ದಕ್ಷಿಣದ ರಾಜ್ಯಗಳು ನೋಡಿ, ಹೋದ್ಸಲ ಏನೋ ಯಡಿಯೂರಪ್ಪರವರಿಗೆ ಕುಮಾರಸ್ವಾಮಿ ಅವರು 2020 ಸರ್ಕಾರದಲ್ಲಿ ಕೊಟ್ಟ ಭರವಸೆಯನ್ನು ಉಳಿಸಿಕೊಳ್ಳಿಲ್ಲ ಅಂತ ಹೇಳುವಂಥ ಇದರಿಂದಾಗಿ ಜನರೊಟ್ಟಿಗೆ ಕೂಗಿದ್ರು, BJP ಬಂತು. ಆದರೆ ಸಿಕ್ಕಿದ ಅಧಿಕಾರವನ್ನು ಅವರು ಉಳಿಸಿಕೊಳ್ಳಿಕ್ಕೆ ಅವರಿಗೆ ಆಗಲಿಲ್ಲ. ಅವರ ಪಕ್ಷದವರೇ ಅವರಿಗೆ ಬಿಡಲಿಲ್ಲ. ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದರು. 3 CMಗಳಾದರು, ಅಷ್ಟು DCM. ಆದರೆ ಈಗಿನ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 5 ವರ್ಷಕ್ಕೆ ಒಂದೇ ಮುಖ್ಯಮಂತ್ರಿ. DC ನೋಡಿ, ಎಲ್ಲರೂ ಮಾಡ್ತಾರೆ, ಅದು ಬಿಡಿ. ನೋಡಿ, ಎಲ್ಲರೂ ನೋಡಿ ಅದಕ್ಕೆ ಅಲ್ಲ, ಎಲ್ಲರೂ ಪ್ರಯತ್ನಿಸ್ತಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಖಂಡಿತವಾಗಿಯೂ 5 ವರ್ಷಕ್ಕೆ ಒಂದೇ ಮುಖ್ಯಮಂತ್ರಿ ಕೊಡ್ಲಿಕ್ಕೆ ಆಗಿದೆ. ಸರ್ಕಾರ 5 ವರ್ಷ ನಿಂತಿದೆ ಅಂತ ತಕ್ಷಣ ಭ್ರಷ್ಟಾಚಾರ ಮಾಡಲೇ ಇಲ್ಲ. ಖಂಡಿತವಾಗಿ ಇದು ನಿಮಗೆ ಸದೃಢವಾದ ಸಮರ್ಥವಾದ ವಿರೋಧ ಪಕ್ಷ ಇಲ್ಲದಿದ್ದರಿಂದ ಸರ್ಕಾರ ನಡೀತಾ ಇದೆ. ನಾವು ಅದಕ್ಕೆ ಹೇಳ್ತಾ ಇರೋದು, ಗುಜರಾತ್ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರಬಹುದು, ನಾವು ಅದಕ್ಕೆ ಅಭಿನಂದನೆ ಸಲ್ಲಿಸಿದ್ದೇವೆ. ಆದರೆ ಅಲ್ಲಿ ಇರುವಂತ ಓಟಿನ ಸಂಖ್ಯೆ ಸರಾಸರಿ ನೋಡಿದ್ರೆ ಭಾಜಪಕ್ಕೆ ಹಿನ್ನಡೆ ಇದೆ.
ಅದನ್ನು ನಾವು ಒಪ್ಕೊಳ್ತೇವೆ. ಇದನ್ನು ಭಾಜಪ ಎಚ್ಚರಿಕೆ ಗಂಟೆಯಾಗಿ ತಗೊಳ್ಬೇಕು. ಯಾಕಂತ ಹೇಳಿದರೆ ಇವತ್ತು ಕರ್ನಾಟಕದಲ್ಲಿ ಭಾಜಪದ ಪರ ಅಲೆ ಇದೆ, ಇದು ಭಾಜಪದ ಅಲೆ ಅಲ್ಲ, ಮೋದಿಜಿ ಅಲೆ ಇದೆ. ಆದ್ದರಿಂದ ಈ ಹೆಸರಲ್ಲಿ ನೀವು ಚುನಾವಣೆಗೆ ಹೋದಾಗ, ಯಾಕಂತ ಹೇಳಿದರೆ ಇಲ್ಲಿಯ ನಾಯಕರುಗಳು ಚುನಾವಣೆಗೆ ಹೋದಾಗ ಮೋದಿಜಿ ಹೆಸರನ್ನು ಇಟ್ಕೊಂಡು ಹೋಗ್ಬೇಕು. ಯಾಕಂದರೆ ಆ ವರ್ಚಸ್ಸು ಬೇರೆ ಎಲ್ಲೂ ಇಲ್ಲ. ಇಲ್ಲಿ ಅದು ಕಾಂಗ್ರೆಸ್ ಅದಕ್ಕೆ ಮುಂಚೆನೇ ಇಲ್ಲ, ಭಾಜಪಕ್ಕೆ ಅದಕ್ಕೆ ಇದೆ. ಆದ್ರಿಂದ ಇಲ್ಲ, ಅದು ನೋಡಿ ಚುನಾವಣೆಯಲ್ಲಿ ಕೊಟ್ಟ ಭರವಸೆಗಳು ಇವತ್ತು ಅದಕ್ಕೆ ಉತ್ತರ 2 ರಾಜ್ಯ. ಇವತ್ತು ಅದಕ್ಕೆ ಉತ್ತರ ಮೋದಿಜಿಯವರ ವರ್ಚಸ್ಸು ಏನಿದೆ ಅಂತ ಹೇಳಿದ್ರೆ, ಭಾರತ ದೇಶದ ಒಂದು ನಕ್ಷೆ ಹಾಕಿ ಎಲ್ಲಿ ಎಲ್ಲ ಭಾಜಪದ ಸರ್ಕಾರ ಇದೆ, ಎಲ್ಲಿ ಎಲ್ಲ ಇದಿದೆ ನೋಡಿದ್ರೆ ಅಲ್ಲೂ ಕೂಡ ನೀವು ನೋಡಬಹುದು. ಗೂಗಲ್ ತೋರಿಸತ್ತೆ. ಅಲ್ಲ ಸಾಹೇಬ್ರೆ, ಇಲ್ಲಿ ಕೇಳಿ, ಗೂಗಲ್ ತೋರಿಸತ್ತೆ ಮೋದಿಜಿ ಇದ್ದಲ್ಲೆಲ್ಲ ಕೇಸರಿ, ಕಾಂಗ್ರೆಸ್ ಇದ್ದಲ್ಲೆಲ್ಲ ಹಸಿರು. ಓಲೈಕೆ ಗೂಗಲ್ಗೂ ಗೊತ್ತಿದೆ ನೋಡಿ. ಅರ್ಥ ಆಯ್ತಲ್ಲ? ಅದು ನೋಡಿ, ಇಲ್ಲಿ ಕೇಳಿ, ಅದೆಲ್ಲ ನಮ್ಗೆ ಗೊತ್ತಿದೆ. ಹಸಿರನ್ನ ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಹಸಿರು ರೈತ ಅದು ಅಭಿವೃದ್ಧಿಯ ಸಂಕೇತ, ಅದನ್ನ ನಾವು ಒಪ್ಕೊಳ್ತೇವೆ. ಹಾಗಾದ್ರೆ ನಾವು ರೈತ ವಿರೋಧಿಗಳು ಅಲ್ಲ. ಹಸಿರು ಕ್ರಾಂತಿಯನ್ನು ವಿರೋಧಿಸುವ ನಮ್ಮಲ್ಲಿ ಒಂದೇ ಇರೋದು, ನಮ್ಮಲ್ಲಿ ರೈತ ವಿರೋಧಿ ಮತ್ತೊಂದು ವಿರೋಧಿ ಇಲ್ಲ. ನಮ್ಮಲ್ಲಿ ಒಂದೇ ಇರೋದು, ಯಾರು ಹಿಂದೂ ವಿರೋಧಿಗಳಾಗ್ತಾರೋ ಅವರಿಗೆ ನಾವು ಅವಕಾಶ ಕೊಡೋದಿಲ್ಲ. ಅದು ಆದ್ರಿಂದ ಎಲ್ಲರೂ ಜನಸಾಮಾನ್ಯರು ಎಲ್ಲರೂ ಬದುಕಬೇಕು. ಈಗ ಇಲ್ಲೊಂದು ಮತ್ತೊಂದು ಪ್ರಶ್ನೆ ಮಾಡ್ತಾ ಇರುವಂತದ್ದು, ಯಾಕಂದ್ರೆ ಒಂದು ಕಡೆಯಲ್ಲಿ ಬಿಡೋದು ಹಿಡ್ಕೊಳ್ಳುವಂತ ಮತ್ತೊಂದು ಪ್ರಶ್ನೆ. ಎಸ್, ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಅದರದ್ದೇ ಆದಂತ ವರ್ಚಸ್ಸಿದೆ. ಜೆಡಿಎಸ್ಗೆ ಆದಂತ ವರ್ಚಸ್ಸಿದೆ. ನೀವು ಗಮನಿಸಬಹುದು, ಬಿಜೆಪಿಯಿಂದ 15ಕ್ಕೂ ಹೆಚ್ಚಿನ ಹಿಂದಿನ ಶಾಸಕರು ಸಚಿವರಾದಂತವರು ಜೆಡಿಎಸ್ಗೆ ಸೇರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಅವರದ್ದೇ ಆದಂತ ಪ್ರಾಬಲ್ಯದ ಕೋಟೆ, ಒಂದು ಕಡೆಯಲ್ಲಿ ಭದ್ರಕೋಟೆ ಕೂಡ ಇದೆ. ಅದನ್ನು ಅಲ್ಲಗೆಳೆಯುವಂತ ಮಾತಲ್ಲ. ಒಂದು ಕಡೆಯಲ್ಲಿ ಪಕ್ಷೇತರವಾಗಿ ವರ್ಚಸ್ಸಿನಲ್ಲಿ ನಿಂತವರು ಕೂಡ ಜಯಗಳಿಸಬಹುದು. ಇದೆಲ್ಲವನ್ನು ನೋಡಿದ್ರೆ ಇಲ್ಲಿ ಉಪೇಂದ್ರ ಅವರು ಇದ್ದಾರೆ, ಅನುಪಮ ಶೆಣೈ ಇದ್ದಾರೆ, ಇವರದೇ ಆದಂತ ಪಕ್ಷವನ್ನು ಕಟ್ಟಿದ್ದಾರೆ. ಇದು ಕೂಡ ನುಂಗಲಾರದಂತ ಒಂದು ತುತ್ತು. ಇನ್ನು ಎಕ್ಸಿಕ್ಯೂಟಿವ್ ಮಾಡ್ಲಿಲ್ಲ, ಅವ್ರೇನೇನು ಪ್ರಯೋಗ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರು ಅದರ ಬಗ್ಗೆ ಮಾತಾಡೋದಕ್ಕಿಂತ ಅಲ್ಲ, ನಾನು ಹೇಳೋದು, ಈಗ ಪ್ರಸ್ತುತ ಅಧಿಕಾರದಲ್ಲಿರೋದು ಕಾಂಗ್ರೆಸ್. ಇವತ್ತು ಕಾಂಗ್ರೆಸ್ ಇದು ಭಾರತೀಯ ಜನತಾ ಪಾರ್ಟಿ ಮೋದಿಜಿ ಹೆಸರು ಹೇಳ್ಕೊಂಡು ಕರ್ನಾಟಕ ಸ್ಥಾಪನೆ ಮಾಡಬೇಕು ಅಂತ, ಅಧಿಕಾರ ಬರಬೇಕು ಅಂತ ಪ್ರಯತ್ನ ಪಡ್ತಾರೆ. ಅದು ಸತ್ಯನೇ. ಈ ಮಧ್ಯದಲ್ಲಿ ಈ ಕಾಂಗ್ರೆಸ್ಸು ಭಾಜಪ JDS ಬಗ್ಗೆ ಮಾತಾಡೋದಿಲ್ಲ. ಯಾಕಂತ ಹೇಳಿದರೆ ಅದರ ಬಗ್ಗೆ ಮಾತಾಡುವುದು ನನಗೆ ಸರಿ ಅನಿಸೋದಿಲ್ಲ. ಯಾಕಂತ ಹೇಳಿದ್ರೆ ಯಾವತ್ತು ನೋಡಿದ್ರು ಅವರು ಮುಸಲ್ಮಾನರು ಬಿಟ್ಟು ಬೇರೆಯೂ ಮಾತಾಡೋದಿಲ್ಲ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ನಾನು ಈಗ ಈ ಕಾಂಗ್ರೆಸ್ ಮತ್ತು ಭಾಜಪದ ಮಾತಾಡಬೇಕಾದ್ರೆ ಎರಡೂ ಪಕ್ಷಗಳು ಓಲೈಕೆ ಮಾಡಿಕೊಂಡು ಹೇಗಾದರೂ ಗೆಲ್ಲಬೇಕು. ಅಲ್ಲಿ ಭಾಜಪ ಹೇಳ್ತಾ ಕಾಂಗ್ರೆಸ್ ಮುಕ್ತ ಮಾಡುತ್ತೆ ಅಂತ. ಸಂತೋಷ, ಕಾಂಗ್ರೆಸ್ ಮುಕ್ತ ಮಾಡಿ ಅಲ್ಲಿರೋ ಜನರನ್ನು ನಿಮ್ಮದಕ್ಕೆ ಕರ್ಕೊಳ್ತೀರಲ್ಲ, ಅವಾಗ ಅಲ್ಲಿ ನಡೆದಂಥ 60 ವರ್ಷದ ಭ್ರಷ್ಟಾಚಾರ ಮತ್ತೆ ನಿಮ್ಮಲ್ಲಿ ಪ್ರಾರಂಭ ಆಗೋದಿಲ್ವಾ? ಸೊ ಇಲ್ಲಿ ಭ್ರಷ್ಟಾಚಾರ ಮುಕ್ತ ಅಂತ ಹೇಳಬೇಕೆ ಹೊರತು ಕಾಂಗ್ರೆಸ್ ಮುಕ್ತ ಹೇಳೋದ್ರ ಜೊತೆಗೆ ಅದ್ರ ಜೊತೆ ಭ್ರಷ್ಟಾಚಾರ ಮುಗಿಸಿ ಅಲ್ಲಿರೋ ನಾಯಕರನ್ನ ಇಲ್ಲಿ ಕರಿತೀರಾ ನೀವು? ಆದ್ರಿಂದ ಜನರು ಅಲ್ಲ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಅಲ್ಲಿ ಈಗ ನಮಗೆ ಎಷ್ಟು ಉದ್ಯೋಗ ಇದೆ ಅಂತ ನಮ್ಗೆ ಗೊತ್ತಿದೆ. ಇಲ್ಲಿ ಇವಾಗ ನಾವೆಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲ, ಬೆಂಗಳೂರಿನಲ್ಲಿ ಉದ್ಯೋಗ ಐಟಿ ಉದ್ಯೋಗ ಕೇಂದ್ರ ಸರ್ಕಾರದ ನಿಲುವಿನಿಂದಾಗಿ ಬೆಂಗಳೂರಿನಲ್ಲಿ ಐಟಿ ಉದ್ಯೋಗ ಕಡಿಮೆ ಆಗಿ ಮಂಗಳೂರಿಗೆ ಬರ್ತಾ ಇದ್ದಾರೆ ಕೆಲಸ ಮಾಡ್ಲಿಕ್ಕೆ. ಅಂತ ಸ್ಥಿತಿಯನ್ನ ಕೇಂದ್ರ ಸರ್ಕಾರ ತಂದಿಟ್ಟಿದೆ. ಯಾಕೆ ಅಂತ ಹೇಳಿ, ಕೇಂದ್ರ ಸರ್ಕಾರ ತರೋದಕ್ಕಿಂತ ಮುಂಚೆ ಹಿಂದೆ US ಅಲ್ಲಿ ಮಾರ್ಕೆಟ್ ಕುಸಿದಾಗ ಆವಾಗಲೂ ಬಂದಿದ್ದಾರೆ. ಇದು ಕೇಂದ್ರ ಸರ್ಕಾರ ಅಲ್ಲ. ಇವತ್ತು ದೇಶದಲ್ಲಿ ಜನರು ಸ್ವಾವಲಂಬಿಗಳಾಗಿ ತಮ್ಮ ಸ್ವಂತ ಉದ್ಯೋಗ ಮಾಡಿಕೊಂಡು ಎಲ್ಲೂ ಕೂಡ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಿ ತನ್ನ ಸ್ವಂತ ವರ್ಚಸ್ಸಿನ ನಿಲ್ಲಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಅದನ್ನು ಒಪ್ಕೊಳ್ಬೇಕು. ಈ ಕಣ್ಣಿದ್ದು ಕುರುಡರಂತೆ ಮಾಡೋರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿದ್ದೆಯಲ್ಲಿ ಇದ್ದವನ್ನ ಎಬ್ಬಿಸ್ಲಿಕ್ಕೆ ಸಾಧ್ಯ ಇದೆ, ನಟನೆ ಮಾಡೋರನ್ನ ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಅದನ್ನು ಒಪ್ಕೊಳ್ಬೇಕು. ವಿಕಾಸ ಆಗ್ತಾ ಇದೆ, ಅದನ್ನು ಒಪ್ಕೊಳ್ಳೋದಿದ್ರೆ ಆದಂತದ್ದೇನು ಈಗ ಗುಜರಾತ್ ಅಲ್ಲಿ ಆಗಿದೆ, ಕರ್ನಾಟಕದಲ್ಲಿ ಆಗತ್ತೆ. ನಾನು ಈ ವೇದಿಕೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಹೇಳೋದಿಷ್ಟೇ, ನೀವು ಹಿಂದೂಗಳನ್ನು ಕಡೆಗಣಿಸಿದ್ರೆ ಅಲ್ಲಿ ಗುಜರಾತ್ ಅಲ್ಲಿ ಆದಂತ ಈಗ ಗೆಲುವಿರಬಹುದು, ಆದ್ರೆ ವೋಟ್ ಶೇರಿಂಗ್ ಏನ್ ಡೌನ್ ಆಗಿದೆ, ಅದು ಕರ್ನಾಟಕದಲ್ಲಿ ಸಂಪೂರ್ಣ ಕೆಳಗೆ ಬರುತ್ತೆ. ಹೀನಾಯ ಪರಿಸ್ಥಿತಿ ನೀವೇ ತಂದುಕೊಳ್ತೀರಾ. ಯಾಕಂತ ಹೇಳಿದ್ರೆ ಇಲ್ಲಿ ಕರಾವಳಿ ಉದ್ದಕ್ಕೂ ಕೆಲವೊಂದು ಕಡೆ
ಮಂತ್ರಿಗಳು ತಮ್ಮ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಹಿಂದೆ. ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅವರು ಕೂಡ ತುಂಬ ಒಂದು ಏನು ಹೇಳ್ತಾರೆ, ಒಂದು ಮೀಗರ್ ವೋಟಿಂಗಲ್ಲಿ ಅಂತರದಿಂದ ಅವರು ಸೋತಿರುವಂಥದ್ದು. ಈ ಸಲ ಹಿಂದೂ ಮಹಾಸಭಾ ಸ್ಪರ್ಧೆ ಮಾಡಿದ ಅಂತರ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ನೀವೇನು ಮಾಡಬೇಕು, ಹಿಂದೂಗಳನ್ನು ನೋಡಿ, ಶರತ್ ಮಡಿವಾಳ ತೀರ್ಕೊಂಡಾಗ ಅವ್ರ ಹೆಸರಲ್ಲಿ ಬೈಕ್ ರ್ಯಾಲಿ ಮಾಡಿದರು. ಬೈಕ್ ರ್ಯಾಲಿ ಮಾಡಿ ನಮ್ಮ ಸಂತೋಷದ ವಿಚಾರ. ಆದರೆ ಬೈಕ್ ರ್ಯಾಲಿ ಅದಕ್ಕಿಂತ ಮುಂಚೆ ಮಾಡಬೇಕಿದ್ದು. ಎಷ್ಟೋ ಕಾರ್ಯಕರ್ತರು ಅದಕ್ಕಿಂತ ಮುಂಚೆ ತೀರ್ಕೊಂಡಿದ್ದಾರೆ. ಆದ್ರಿಂದ ಇದೇ ಮಾತಿಗೆ ಈಗಾಗಲೇ ಗಮನಿಸಬಹುದು, ಹತ್ಯೆಯಾದಂತ ಬಹಳಷ್ಟು ಹಿಂದೂ ಮುಖಂಡರುಗಳ ನೆನಪಾಗುವುದೇ ಚುನಾವಣೆ ಇದರ ಹೆಸರಿನಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡುವಂತದ್ದು. ಹರೀಶ್ ಪೂಜಾರಿ ಬಗ್ಗೆ, ಪ್ರಶಾಂತ್ ಪೂಜಾರಿ ಇರ್ಬೋದು, ಈ ಪ್ರಶಾಂತ್ ಪೂಜಾರಿ ಇರ್ಬೋದು, ನೋಡಿ ನಾನು ಭಾಜಪದ ಪರವಾಗಿ ಮಾತಾಡ್ತಾ ಇಲ್ಲ. ನಾನು ಒಬ್ಬ ಹಿಂದೂ ಮಹಾಸಭಾದ ನಾಯಕನಾಗಿ, ಒಬ್ಬ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ಅಥವಾ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾರೆಲ್ಲ ಹಿಂದೂಗಳು ಅವರ ಇದಾದಾಗಲೂ ಕೂಡ, ಅವರ ದೇಹ ಬಿಟ್ಟು ಅವರ ಇದಾದಾಗಲೂ ಕೂಡ ನಾವು ಆ ಕಡೆಗೆ ಹೋಗಿದ್ದೇವೆ. ನಮ್ಮಿಂದ ಆದಂತ ಇವತ್ತು ನಮ್ಮ ಪ್ರಶಾಂತ್ ಪೂಜಾರಿ ಅವರ ಹತ್ಯೆ ಆದಾಗ ಬಜರಂಗ ದಳದ ನಾಯಕರು ಅದು ಈ ಹಸುವಿನ ವಿಚಾರದಲ್ಲಿ ಏನೋ ಇದಾಯಿತು. ಅಲ್ಲೂ ಕೂಡ ಹಿಂದೂ ಮಹಾಸಭಾ ಅಮೇರಿಕ ಅಲ್ಲಿಂದ 1,70,000 ನಾವು ಅವರ ಮನೆಗೆ ಮುಟ್ಟಿಸುವ. ನಮ್ಮಿಂದ ನೋಡಿ, ನಮ್ಮಲ್ಲಿ ಅಧಿಕಾರ ಇಲ್ಲ. ನಾವು ಅದನ್ನೇ ಹೇಳ್ತಾರೆ. ನಾನು ನಿಮ್ಮ ವೋಟ್ ಬ್ಯಾಂಕ್ ಅಲ್ಲ, ನಿಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ. ಬಹುಸಂಖ್ಯಾತರಿಗೆ ಸಮಸ್ಯೆ ಆದಾಗ ಕಾಂಗ್ರೆಸ್ ಏನು ಅಲ್ಪಸಂಖ್ಯಾತರಿಗೆ ಸಮಸ್ಯೆ ಆದಾಗ ಸ್ಪಂದನೆ ಮಾಡ್ತದೋ ಹಾಗೆ ನೀವು ಬಹುಸಂಖ್ಯಾತರ ಹೆಸರು ಹೇಳ್ಕೊಂಡು ಓಟಿ. ಇವತ್ತು ಮೋದಿಜಿ ಬಂದಿರೋದು ಬಿಜೆಪಿಯ ವಸ್ತಲ್ಲ. ನಾವು ನಮ್ಮಂತ ಒಂದು ಸಣ್ಣ 3 ವರ್ಷದ ಮಗು ಮೋದಿ ಸರ್ಕಾರ ಅಂತ ಹೇಳಬೇಕಾದ್ರೆ ನಾವೇನು ಅದಕ್ಕೆ ವೋಟಿಂಗ್ ಇದೆಯಾ? ಮೋದಿ ಅಂದ್ರೆ ಅದು ವ್ಯಕ್ತಿಯಲ್ಲ ಶಕ್ತಿ. ಮೋದಿ ಸರ್ಕಾರ ಅಂತ ಹೇಳಬೇಕಾದ್ರೆ ನಮ್ಮೆಲ್ಲ ತ್ಯಾಗ. ಇವರು ಕಾಂಗ್ರೆಸ್ನವರು ಸರ್ಕಸ್ ಮಾಡಿದ್ದಾರೆ, ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾವು ಬಹುಸಂಖ್ಯಾತರ ಹಿಂದೂಗಳು ಒಟ್ಟಾದ್ರೆ ಅಲ್ಲಿ ರಿಸಲ್ಟ್ ಏನು ಬಂದಿದೆಯಲ್ಲ, ಆ ರಿಸಲ್ಟ್ ಇಲ್ಲೂ ಕರ್ನಾಟಕದಲ್ಲಿ ಹಿಂದೂಗಳು ಒಟ್ಟಾದ್ರೆ ಭಾಜಪಕ್ಕೆ ತುಂಬಾ ಕಷ್ಟ ಆಗತ್ತೆ. ಆದ್ರಿಂದ ಹಿಂದೂ ಮಹಾಸಭಾಕ್ಕೆ ಮುತಾಲಿಕ್ ಅವರು ಒಂದು ಕಡೆಯಲ್ಲಿ ಮುಳ್ಳವಾಗ್ತಾ ಇದ್ದಾರ. ಯಾಕಂದ್ರೆ ಅವರಂತ ಸ್ಟೇಟ್ಮೆಂಟ್ಗಳು ಒಂದು ಕಡೆಯಲ್ಲಿ ಬಿಜೆಪಿಯು ಅಲ್ಲ, ಹಿಂದೂ ಮಹಾಸಭಾವೂ ಅಲ್ಲ, ಅಥವಾ ರಾಮ್ ಸೇನೆ ಅಲ್ಲ, ಇದರ ಮಧ್ಯದಲ್ಲಿ ಹಿಂದೂ ಮಹಾಸಭಾವನ್ನು ಬೆಳವಣಿಗೆಗೆ ಕುಂಠಿತ ಆಗ್ತಾ ಇದೆ. ಖಂಡಿತ ಇಲ್ಲ. ಇದು ನೋಡಿ, ರಾಜಕೀಯ ದುರುದ್ದೇಶ ಇದ್ದವ್ರಿಗೆ ಯಾರೋ ಮಾತಾಡ್ತಾರೆ ಅಂತ ಹೇಳಿ. ಮುತಾಲಿಕ್ ಜಿ ಅವರು ಒಬ್ಬ ದೊಡ್ಡ ನಾಯಕರು. ಅವರು ತಮ್ಮ ಎಲ್ಲವನ್ನು ತ್ಯಾಗ ಮಾಡಿಕೊಂಡು ದೇಶ ಧರ್ಮ ಅಂತ ಇರಬೇಕು. ಬಿಜೆಪಿಯಲ್ಲಿ ಅವರನ್ನು ಉಳಿಸ್ಕೊಳ್ಳುವಂತ ಅದಕ್ಕೆ ನೋಡಿ ಯೋಗ್ಯತೆ ಬಗ್ಗೆ ಇದೆ. ಆದ್ರಿಂದ ಮುತಾಲಿಕ್ ಸಾಹೇಬರು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಅವರು ಹಿಂದುತ್ವಕ್ಕಾಗಿ ಅಧಿಕಾರ ಆ ವಿಚಾರದಲ್ಲಿ ಅವರು ಪ್ರಯತ್ನ ಪಡಿದ ಅಧಿಕಾರಕ್ಕೋಸ್ಕರ ಇರುವಾಗ ಇಷ್ಟು ಹಿಂದೂಗಳ ಮಾಜಿ MLA ಅವರ ಕೊಲೆ ಆದದ್ದನ್ನು ಕೂಡ ಯಾಕೆ ತನಿಖೆ ಮಾಡಲಿಲ್ಲ? ಅವರೆಲ್ಲೂ ಕೂಡ ಬಿಜೆಪಿನ ಓಲೈಕೆ ಮಾಡಿಲ್ಲ. ಅವರೆಲ್ಲೂ ಕೂಡ ಬಿಜೆಪಿಯ ಪರವಾಗಿ ಮಾತಾಡಲಿಲ್ಲ. ಅವ್ರು ಹೇಳಿ ಯಾಕೆ ಮಾಡಿಲ್ಲ ಅಂತ ಕೇಳಿದ್ದಾರೆ. ಆದ್ರಿಂದ ನಮಗೆ ಹಿಂದೂ ನಾಯಕರುಗಳಿಗೆ ನಾವು ಇವತ್ತು ಯಾಕೆ ನಾವು ಅಖಾಡಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಸಮಸ್ಯೆ ಬಂದಾಗ, ನಾನು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಕಾಂಗ್ರೆಸ್ ಬಗ್ಗೆ ನಾನು ಅದರ ಬಗ್ಗೆ ಬಹುಶಃ ನಾನು ಒಂದು ಟರ್ಮ್ ಹೊಲ್ಸು ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ಬೋದು. ಆದ್ರಿಂದ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ದೇಶದ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಆದ್ರಿಂದ ನಾನು ಏನ್ ಹೇಳ್ತೇನೆ, ನಮ್ಮ ಮತವನ್ನು ಪಡೆದು ನಮಗೆ ಮೋಸ ಮಾಡುವಂತ ಒಂದು ಉದ್ದೇಶ ಭಾರತೀಯ ಜನತಾ ಪಾರ್ಟಿಗಿದ್ರೆ, ಭಾರತೀಯ ಜನತಾ ಪಾರ್ಟಿ ಗುಜರಾತ್ನ ಚುನಾವಣೆ ನಂತರ ಈ ವೋಟ್ ಶೇರಿಂಗ್ ಬಗ್ಗೆ ಸ್ವಲ್ಪ ಆತ್ಮಾವಲೋಕನ ಮಾಡಬೇಕು. ಕರ್ನಾಟಕದಲ್ಲಿ ಬರುವಂಥ ಚುನಾವಣೆಯಲ್ಲಿ ಅವರು ಇದೇ ರೀತಿಯಲ್ಲಿ ಈಗೇನು ಕರ್ನಾಟಕದ ನಡೀತಾ ಇದೆ, ಇವರು ಕಣ್ಣಿದ್ದು ಕುರುಡರಂಗಿದ್ದಾರೆ. ನಾನು ನೇರವಾಗಿ ಅಲ್ಲಿ ಹೋದಾಗ ಕೇಳಿದೆ, ಸರ್ಕಾರದಿಂದ ಇದೇ ಕಬೀರ್ ದನ ಸಾಗಾಟಲ್ಲಿ ಸತ್ತವರಿಗೆ ಅವನಿಗೆ 10 ಲಕ್ಷ 15 ಲಕ್ಷ ಇನ್ನೂ ಡಿಮ್ಯಾಂಡ್ 25 ಲಕ್ಷ ಪಂಪ್ ಸರ್ಕಲ್ಗೆ ಕಪಿಲ್ ಸರ್ಕಲ್ ಸ್ವಾಮಿ ಸ್ವಲ್ಪ 10 ಲಕ್ಷಕ್ಕಿಂತ ಮೇಲ್ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಅವರು ಮನೆಯಿಂದ ತಂದು ಕೊಡೋದಲ್ಲ ಅದು. ಆದ್ರಿಂದ ಶೂಟ್ ಔಟ್ ಅಂತ ದನ ಕದ್ದು ಹೋಗ್ಬೇಕು, ಶೂಟ್ ಮಾಡೋದಲ್ಲ, ಮಾಂಸ ಮಾಡ್ಬೇಕಾದಿತ್ತು. ಆದ್ರಿಂದ ಇವಾಗ ಅದು ನೋಡಿ, ಈಗ ನೀವು ಕೋರ್ಟಲ್ಲಿ ಸಾಬೀತಾಗಿರುವಂತ ವಿಚಾರ ಅದು. ಆದ್ರಿಂದ ಪರಿಹಾರ ಕೊಟ್ಟಿದ್ದಾರೆ 10 ಲಕ್ಷ ಸರ್ಕಾರ ಕೊಟ್ಟಿದ್ದಾರೆ. ಇದೇ ಮೊಯ್ದೀನ್ ಬಾವ್ ಅವರು ಕೊಡಿಸಿದ್ದಾರೆ. ಅದು ಕಾರ್ಗಿಲ್ ವಿಜಯ ದಿವಸದ ಕೊಡಿಸಿದ್ದಾರೆ. ಇದೆಲ್ಲ ಎಲ್ಲರ ಮಾನಸಿಕತೆ ನಮಗೆ ಗೊತ್ತಿದೆ. ಆದ್ರೆ ಇಲ್ಲಿ ಒಬ್ಬ ಇನ್ನೋಸೆಂಟ್ ಹುಡುಗ
ಯಾರ್ದೋ ಗಲಾಟೆಗೆ ಬಲಿಯಾಗಿದ್ದಾನೆ, ಅವನಿಗೆ ನಾನು ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಅಲ್ಲಿಯ ನಾಯಕರಿಗೆ ಹೇಳಿದ್ದೇನೆ. ನಾನು ನೀವು ಸರ್ಕಾರದಿಂದ ಪರಿಹಾರ ಕೊಡಿಸುವಾಗ ನೀವು ಕ್ಲೈಮ್ ಮಾಡಿ, ನಿಮ್ಮ ಜೊತೆ ನೀವು ರಸ್ತೆಯಲ್ಲಿ ಕೂರ್ತೀರಾ, ಎಲ್ಲಿ ಕೂರಬೇಕು ನಾವು ಬರ್ತೇವೆ. ಆದರೆ ಮೊದಲು ನಿಮ್ಮ ಕೈಯಿಂದ ಎಷ್ಟಾಗತ್ತೆ ಅದು ಕೊಡಿ, ಮೊದಲು ಅದು ಮಾಡಬೇಕು ಅಂತ. ನೀವು ಮೋದಿಜಿಯ ಸಂಪುಟದಲ್ಲಿದ್ದೀರಿ, ಆದ್ರಿಂದ ಮೋದಿಜಿಯ ಹೆಸರು ಕೆಡಿಸುವಂತ ಕೆಲಸ ಮಾಡಬೇಡಿ. ನೀವು ಮೊದಲು ನಿಮ್ಮ ಕೈಯಿಂದ ಕೊಡಿ, ಸರ್ಕಾರದ ಆಮೇಲೆ ಕೊಡೋಣ, ನಿಮ್ಮ ಜೊತೆ ನಾವು ಬರ್ತೀವಿ ಅಂತ ಹೇಳಿದೀವಿ. ಆದ್ರಿಂದ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಆಲೋಚನೆ ಮಾಡಬೇಕು. ನೀವು ಇವತ್ತು ನಿಮ್ಮ ಪರವಾಗಿದೆ, ಅದನ್ನು ಕಳ್ಕೊಳ್ಬೇಡಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಾನು. ನಿಮ್ಮ ಅನಿಸಿಕೆ, ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಅಧಿಕಾರದ ಚುಕ್ಕಾಣಿ ಬರಬಹುದು ಈ ಬಾರಿ? ಕಾಂಗ್ರೆಸ್ಗೆ ಒಲಿಯುತ್ತಾ ಅಥವಾ ಬಿಜೆಪಿಗೆ ಒಲಿಯುತ್ತಾ ಅಥವಾ? ಸ್ಪಷ್ಟವಾಗಿ ಈಗ ಕಾಂಗ್ರೆಸ್ನ ಏನು ಹಿಂದೂ ವಿರೋಧಿ ನೀತಿ ಇದೆ, ಇದರಿಂದ ಕಾಂಗ್ರೆಸ್ಗೆ ಸೋಲು ಖಚಿತ. ಭಾರತೀಯ ಜನತಾ ಪಾರ್ಟಿ ಪರ ಅಲೆ ಇದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವೂ ಕೂಡ ಅಸಮಾಧಾನ ಇದೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಇನ್ನೇನು 6 ತಿಂಗಳಿರೋದು. ಹಿಂದೂ ಮಹಾಸಭಾ ಕೂಡ ಈಗಾಗಲೇ ನಾವು 30 ಸೀಟುಗಳು ಅಂತ ಇನಿಷಿಯಲಿ ನಾವು ಪ್ಲ್ಯಾನ್ ಮಾಡಿದ್ವಿ, ಆದರೆ ಸಂಖ್ಯೆಗಳು ಜಾಸ್ತಿ. ಈಗ 68 ಕ್ಯಾಂಡಿಡೇಟ್ಸ್ ಸ್ಕ್ರೂಟ್ನಿ ಆಗಿದೆ. ಈಗ ಅದನ್ನು 132 ತನಕ ಅಭಿಲಾಷಿಗಳಿದ್ದಾರೆ. ಸೊ ಒಂದೊಂದು ಕ್ಷೇತ್ರದಿಂದ 4 ಜನ ಇದ್ದಾರೆ. ಇದು ಯಾರು ನಮಗೆ ನೋಡಿ, ನಮ್ಗೆ ಕಳ್ಕೊಳ್ಳುವಂಥದ್ದು ಏನಿಲ್ಲ. ನಮಗೆ ಓಟ್ ಹಾಕೋದು ನಾವು ಹೇಳ್ತೀವಿ ತಟ್ಟಿ, ನಮಗೆ ಮುಸಲ್ಮಾನರ ಓಟು ಬೇಡ ಅಂತ. ಭಾರತೀಯ ಜನತಾ ಪಾರ್ಟಿಗೆ ಅದು ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ನೀವು ಓಲೈಕೆ ಮಾಡಿ, ಆದರೆ ನಾವು ಮನಸ್ಸು ಮಾಡಿದರೆ ನೀವೆಲ್ಲಿರ್ತೀರಾ ಅಂತ ನೀವು ಆಲೋಚನೆ ಮಾಡಬೇಕಾದಿತ್ತು. ಆದ್ದರಿಂದ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಹಿಂದೂ ವಿರೋಧಿ ನೀತಿ ಕಾಂಗ್ರೆಸ್ ಅನುಸರಿಸಿದರೆ ಪ್ರತಿಭಟನೆ ಮಾಡುವಂಥ ಮನಸ್ಸನ್ನಾದರೂ ಮಾಡಿ. ಇವಾಗ ಚುನಾವಣೆ ಇದೆ, ಈ ಗಿಮಿಕಲ್ಲಾದರೂ ಮಾಡಿ. ಆ ಒಂದು ಸತ್ತಂತ ಒಂದು ಮನೆಗೆ ಹೋಗಿ ಅಲ್ಲಿ ಬೇಕಾದ ವ್ಯವಸ್ಥೆಗಳು ಮಾಡಿಕೊಡಿ. ಸುಮ್ಮನೆ ನಾಟಕಕ್ಕೋಸ್ಕರ ಹಿಂದುತ್ವದ ಪ್ರದರ್ಶನ ಮಾಡಬೇಡಿ. ಭಗವಾನ ರಾಮನ ಹೆಸರಲ್ಲಿ ಮಾಡಿದವರಿಗೂ ಶಿಕ್ಷೆ ಆಗಿದೆ. ಆ ಶಿಕ್ಷೆ ಮುಂದುವರಿದ ಭಾಗವಾಗಿ ಆಗಬಾರ್ದು. ಅದು ಅಲ್ಲೇ ನಿಂತು ಹಿಂದೂಗಳ ಒಂದು ಅಭಿವೃದ್ಧಿಗೆ, ಅವರ ಒಂದು ವಿಕಾಸ ಅಂತ ಏನು ಹೇಳ್ತಾ ಬರ್ತಿದ್ರಿ, ಆ ವಿಕಾಸದ ಕಡೆ ಗಮನ ಕೊಡಿ. ಕೊನೆಯದಾಗಿ ತಾವೇನು ಹೇಳಿಕೆ ಬರ್ತಿದೆ? ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ನೋಡಿದ್ರೆ ಈ ಬಾರಿ ಫಲಿತಾಂಶ ಹೇಗಿರಬಹುದು? ಕಾಂಗ್ರೆಸ್ಗೆ ಒಳಿಯುತ್ತಾ, ಬಿಜೆಪಿಗೆ ಒಳಿಯುತ್ತಾ, ಅಥವಾ ಪಕ್ಷೇತರ? ಮುಸಲ್ಮಾನರ ಓಟು ಬೇಡ ಅಂತ ಕೋಮು ಆಧಾರದಲ್ಲಿ ಮತವನ್ನು ಕೇಳುವುದೇ ಅದು ಸಂವಿಧಾನ ವಿರೋಧಿ. ಹಾಗೆ ಅವರು ಇಲ್ಲಿ ನೋಡಿ 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 ಅಲ್ಲ ನನ್ನ ಅವಕಾಶ, ನಿಮ್ಮ ಅವಕಾಶ ಅಲ್ಲ. ಈಗ ನೋಡಿ, ಅಂಥದ್ದನ್ನು ಅವರು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋಲ್ಲ. ಈಗ ಇಲ್ಲಿ 1-2 ಸಲ ಹೇಳಿದ್ರು, ಚುನಾವಣೆಗೆ ನಿಂತಾಗ ಅದನ್ನು ಹೇಳಿಕೊಳ್ಳಿಕ್ಕೆ ಆಗೋಲ್ಲ. ಆವಾಗ ಚುನಾವಣೆ ಹೇಳಿದ್ರೆ ಚುನಾವಣೆ ಫೀಲ್ಡ್ನಿಂದ ಆವಾಗ ಮುಸಲ್ಮಾನರು ಸೇರಿಕೊಂಡು, ಅಲ್ಪಸಂಖ್ಯಾತರು ಸೇರಿಕೊಂಡು ಈ ದೇಶದಲ್ಲಿರುವ ಎಲ್ಲರೂ ಹಿಂದೂಸ್ತಾನದಲ್ಲಿರುವ ಎಲ್ಲರೂ, ಹಿಂದೂಸ್ತಾನದ ಎಲ್ಲಾ ಪ್ರಜೆಗಳು ಒಳ್ಕೊಳ್ತಾರೆ. ನನ್ನ ಅವಕಾಶ. ಒಂದು ನಿಮಿಷ ಕೇಳಿ. ಹಿಂದೂ ಟರ್ಮ್ಗೆ ಎಲೆಕ್ಷನ್ ಕಮಿಷನ್ ನಮ್ಮಲ್ಲಿ ಸ್ಪಷ್ಟೀಕರಣ ಕೇಳಿದಾಗ, ಈ ದೇಶದಲ್ಲಿನ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಹಾಗೂ ಈ ಪುಣ್ಯ ಭೂಮಿಯನ್ನ ಮಾತೃಭೂಮಿ, ಪಿತೃಭೂಮಿ ಅಂತ ಯಾರು ಒಪ್ಕೊಳ್ತಾರೋ, ಹಾಗೂ ಈ ದೇಶದಲ್ಲಿ ಆಕಳನ್ನ ನಾವು ತಾಯಿ ಸಮಾನ ಅಂತ, ಆಕಳನ್ನ ತಾಯಿ ಸಮಾನ ಅಂತವರಿಗೆ ಮಾತ್ರ ನಾವು ಹಿಂದೂ ಅಂತ ಕರಿತೇವೆ ಅಂತ ಈ ಸ್ಪಷ್ಟೀಕರಣ ಕೊಟ್ಟ ಮೇಲೇನೆ ಎಲೆಕ್ಷನ್ ಕಮಿಷನ್ ನಮ್ಮನ್ನು ಹಿಂದೂ ರಾಷ್ಟ್ರೀಯ ರಾಜಕೀಯ ಪಕ್ಷ ಅಂತ ಒಪ್ಕೊಂಡಿದೆ. ಸೊ ಒಂದು ವೇಳೆ ನೀವು ಎಲೆಕ್ಷನ್ ಕಮಿಷನ್ ನಮಗೆ ಕೊಟ್ಟಂತ ಒಂದು ತೀರ್ಪಿಗೆ ನೀವು ವಿರೋಧ ಮಾತಾಡೋದಾದ್ರೆ, ನೀವು ಈ ದೇಶದ ಸಂವಿಧಾನಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀರಿ ನೀವು? ಈಗ ಇನ್ನೊಂದು ಹೇಳಿದ್ರು, ಕಾಂಗ್ರೆಸ್ ಸರ್ಕಾರ ಬಹುಸಂಖ್ಯಾತ ವಿರೋಧಿ ಅಂತ. ಈಗ 6.5 ಕೋಟಿ ಜನರಲ್ಲಿ 5.5 ಕೋಟಿಗೆ ಕರ್ನಾಟಕ ಸರ್ಕಾರದ ಎಲ್ಲ ಸವಲತ್ತುಗಳು ಒಂದಲ್ಲ ವಿಧದಲ್ಲಿ 5.5 ಕೋಟಿ ಜನರಿಗೆ ಮುಟ್ಟಿದೆ. ಅದನ್ನು ಜನರಿಗೆ ಅದು ತಲುಪಿದ್ದನ್ನು ನಾವು ಹೇಳಿಕೊಳ್ಳಿಕ್ಕೆ ಆಗಲಿಲ್ಲ. ಹಾಗೆ 5.5 ಕೋಟಿಯಲ್ಲಿ ಇರುವಂಥದ್ದು ಜಾಸ್ತಿ ಹಿಂದೂಗಳಲ್ವಾ? ನೋಡಿ 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 ಹೇಳಿಕೊಳ್ಳಿಕ್ಕೆ ಆಗಲಿಲ್ಲಲ್ಲ ಜನರಿಗೆ ಅದನ್ನು ಇವರೊಟ್ಟಿಗೆ ಮೀಡಿಯಾ ಇದೆ, ಕೆಲವು ಇವರೇ ಹುಟ್ಟಿಕೊಂಡಂತ ಕೆಲವು ಮೀಡಿಯಾಗಳಿದೆ, ಕೆಲವರು ಸುಳ್ಳನ್ನು ಸತ್ಯ ಮಾಡ್ತಾರೆ. ನೀವು ಮಾತಾಡುವಾಗ ನಾನು ಮಧ್ಯದಲ್ಲಿ ಬರಲಿಲ್ಲ ನೋಡಿ. ಈಗ 5 ನೋಡಿ, ಈ 1 ಕೋಟಿ 6.5 ಕೋಟಿಯಲ್ಲಿ 1 ಕೋಟಿ ಶ್ರೀಮಂತರಿಗೆ ಅವಶ್ಯಕತೆ ಇಲ್ಲ. 5.5 ಕೋಟಿ ಜನರಿಗೆ ತಲುಪಿದೆ. ಅದರಲ್ಲಿ ಬಹಳಷ್ಟು ಹಿಂದೂಗಳಿದ್ದಾರೆ, ಅಲ್ಪಸಂಖ್ಯಾತರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಂತೂ ಸರ್ಕಾರ ಏನು ಮಾಡಬೇಕು,
ವಿದ್ಯೆಯನ್ನು ಕೊಡಬೇಕು. ಬಟ್ ಕೇವಲ ಜನರನ್ನು ಒಂದು ಭಾವನಾತ್ಮಕವಾಗಿ ಕೊಂಡೋಗುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಲಿಲ್ಲ, ಇನ್ನು ಮಾಡುವುದಿಲ್ಲ. ಖಂಡಿತವಾಗಿ ಈಗ ಮಾಡಿದ ಕೆಲಸದ ಆಧಾರದಲ್ಲಿ ನೆಕ್ಸ್ಟ್ ಇಲೆಕ್ಷನ್ ಖಂಡಿತವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ತದೆ. ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಜಾಯ್ನ್ ಆಗಿ ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಗಮನಿಸಿದ್ರಲ್ಲ ಇವತ್ತಿನ ಡಿಬೇಟ್ ಅಲ್ಲಿ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಎರಡು ಮುಖಂಡರು ನೀಡಿದ್ರೆ ನೀವು ಗಮನಿಸಬಹುದು. ಎಸ್, ಒಟ್ಟಾರೆ ಎಲ್ಲ ವಿಚಾರಗಳನ್ನು ಗಮನಿಸಿದ್ರೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಮತದಾರರು ನೀಡಬಹುದು ಅನ್ನುವಂಥದ್ದು ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಈ ಎಲ್ಲಾ ವಿಚಾರಗಳನ್ನು ಒಂದು ವೇಳೆ ಇವರು ಹೇಳಿದಾಗೇನೆ, ಸಿದ್ದರಾಮಯ್ಯರವರು ಹೇಳಿದಾಗೇನೆ ರಾಹುಲ್ ಅವರಿಗೆ ಈ ಸರ್ತಿ ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದ್ರೆ ಇದು ಎಲ್ಲಾದ್ರೂ ಕನಸಾಗಿ ಉಳುತ್ತಾ, ನನಸಾಗತ್ತಾ? ಬಿಜೆಪಿಗೆ ಈ ಬಾರಿ ಮೋದಿ ಅಲೆ ಇದೆಯಾ, ಅಥವಾ ಇಲ್ಲಿ JDS ಎಲ್ಲಾದ್ರೂ ಕಿಂಗ್ ಮೇಕರ್ ಆಗತ್ತಾ? ಇದೆಲ್ಲವೂ ಪ್ರಶ್ನೆಗಳು ಮತ್ತಷ್ಟು ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಕ್ಕೆ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಡಿಬೇಟ್ ಅನ್ನು ಮುಗಿಸ್ತಾ ಇದ್ದೇನೆ. ಸುದ್ದಿ, ಮಾಹಿತಿ, ಮನರಂಜನೆ ನೋಡ್ತಾ ಇರಿ ಸ್ಪಂದನ.